This program is brought to you by Sun Premium Refined Sunflower Oil, powered by Citadel Developers ಮತ್ತು ಅಮೃತ್ ನೋನಿ, co-sponsored by Sun Premium Refined Sunflower Oil ಅರ್ಪಿಸುವ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 6 ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಹಾಗೆ ಅಮೃತ್ ನೋಣಿ ಮತ್ತೊಂದು ಅದ್ಭುತ ಎಪಿಸೋಡ್ನ ಶುರು ಮಾಡ್ತಾ ಇದ್ದೀವಿ. ಈಗಾಗಲೇ ಒಂದು ಸಂಚಿಕೆ ಮುಗಿದಾಗಿದೆ, ಅದರ ಇನ್ನರ್ಧ ಭಾಗ ಇವತ್ತು ನಡೀತಾ ಇದೆ. ಸೊ ಇದು ಕ್ವಾರ್ಟರ್ ಫಿನಾಲೆ ಅಂತ ಹೇಳಿದ್ರೆ ಸೆಮಿಫಿನಾಲೆಗಿಂತ ಒಂದು ಸ್ಟೆಪ್ ಹಿಂದೆ. ಸೆಮಿಫಿನಾಲೆ ಆಮೇಲೆ ಫಿನಾಲೆ. ಸೊ ಹಾಗಾಗಿ ಎಲ್ಲರೂ ಕೂಡ ಜೀವ ಬಿಟ್ಟು ಕುಣಿತಾ ಇದ್ದಾರೆ, ಅದ್ರ ಜೊತೆಗೆ ಜೀವ ಬಿಡಿಸ್ತಾ ಇದ್ದಾರೆ ಬೇರೆ ಕೆಲವೊಂದೆಲ್ಲ. ಸೊ ಇವತ್ತಿನ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋದಕ್ಕಿಂತ ಮುಂಚೆ ಈ ಎಪಿಸೋಡ್ ಶುರು ಆಗಬೇಕಂತಂದ್ರೆ ನಮ್ಮ ಜಡ್ಜಸ್ಗಳು ನಮ್ಮ ಜೊತೆಗೆ ಬೇಕೇ ಬೇಕು. ಸೊ ನಮ್ಮ ಜಡ್ಜಸ್ನ ಜೋರಾದ ಚಪ್ಪಾಳೊಂದಿಗೆ ಸ್ವಾಗತಿಸಿ ಪ್ರಮೋದ್ ಆಳ್ವಾ, ಅದ್ವಿತಿ ಶೆಟ್ಟಿ ಹಾಗೆ ಸೂರಜ್ ಸನೇಲ್. ವೆಲ್ಕಮ್ ಟು ದ ಶೋ ಒನ್ಸ್ ಅಗೇನ್. ಸೊ ಜಡ್ಜಸ್ಗೆ ವೆಲ್ಕಮ್ ಹೇಳಿ ಆಗಿದೆ. ನಾವಿಬ್ರಂತೂ ಅನುರಾಗ್ ಹಾಗೂ ಸೌಜನ್ಯ ಯಾವಾಗಲೂ ನಿಮ್ಮನ್ನು ಸ್ವಾಗತ ಮಾಡಲಿಕ್ಕೆ ಇದ್ದೇ ಇರುತ್ತೇವೆ. ಅದರ ಜೊತೆಗೆ ನಮ್ಮ ಸ್ಪಾನ್ಸರ್ಸ್ಗೆ ಥ್ಯಾಂಕ್ಸ್ ಅನ್ನು ಹೇಳಬೇಕು. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಮ್ಮ ಕಾರ್ಯಕ್ರಮದ ಮುಖ್ಯ ಪ್ರಾಯೋಜಕರಾಗಿದ್ದಾರೆ. ಪ್ರತಿಯೊಂದು ಸಲ ಡಾನ್ಸ್ ಮಮ್ಮಿ ಡಾನ್ಸ್ ಅನ್ನುವಂಥ ಕಾರ್ಯಕ್ರಮ ಬಂದರೆ ನಾವಿದ್ದೇವೆ ಅನ್ನುವಂತಹ ಸಾಥನ್ನು ಕೊಡುವಂಥವ್ರವರು. ಸೊ ಥ್ಯಾಂಕ್ಸ್ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಪವರನ್ನು ಕೊಟ್ಟಿದ್ದಾರೆ ಸಿಟಡೆಲ್ ಡೆವಲಪರ್ಸ್ ಹಾಗೂ ಅಮೃತ್ ನೋಣಿ, ಇವರಿಗೂ ಕೂಡ ಥ್ಯಾಂಕ್ಸ್. ಅದರ ಜೊತೆಗೆ ಇಷ್ಟು ಚಂದವಾಗಿರೋ ಬಟ್ಟೆನ ಹಾಕೋದಕ್ಕೆ ನಮಗೆ ಕಾಸ್ಟ್ಯೂಮ್ ಕಾಟೇಜ್ ಅವರು ಅವರ ಬಟ್ಟೆಗಳನ್ನು ಕೊಟ್ಟಿದ್ದಾರೆ. ಆ್ಯಂಡ್ ನಮ್ಮ ಹುಡುಗಿಯರನ್ನ ಆಲ್ರೆಡಿ ಇನ್ನಷ್ಟು ಚಂದಗೊಳಿಸೋದಕ್ಕೆ B+ ಅವರು ನಮ್ಮ ಜೊತೆಗಿದ್ದಾರೆ. BA ಪ್ಲೈವುಡ್, KT ಸ್ಪೆಷಾಲಿಟಿ, ಭಾರ್ಗವ್ ಎಂಟರ್ಪ್ರೈಸಸ್ ಹಾಗೆ ಮಾನಸ ಅಮ್ಯೂಸ್ಮೆಂಟ್ ಪಾರ್ಕ್, ಇವರೆಲ್ಲರೂ ಕೂಡ ಅವರ ಸಪೋರ್ಟ್ನ ಕೊಡ್ತಾ ಈ ಕಾರ್ಯಕ್ರಮ ಒಂದೊಂದು ಎಪಿಸೋಡ್ ಆದಮೇಲೆ ಇನ್ನಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಸೊ ಹಾಗಾಗಿ ಜಾಸ್ತಿ ನಿಮ್ಮ ಕುತೂಹಲವನ್ನು ಕೆರಳಿಸಲ್ಲ, ವೇದಿಕೆ ಮೇಲೆ ನಮ್ಮ ಮೊದಲ ಕಂಟೆಸ್ಟೆಂಟ್ನ ಕರೆಯುವಂತಹ ಸಮಯ ಬಂದಿದೆ. ಸೊ ವೇದಿಕೆ ಮೇಲೆ ಬರ್ತಾ ಇರುವಂಥ ನಮ್ಮ ಕಂಟೆಸ್ಟೆಂಟ್ ಯಾರು ಮತ್ತೆ ಏನನ್ನು ತಗೊಂಡು ಬರ್ತಾ ಇದ್ದಾರೆ? ಜೀವನಡು ಒಂಜಿ ಚೈನ್ ಬೋರ್ಡ್ ಪನ್ಪೇರಿ ಬೊಂಬೈ ಪೋಣ ಪನ್ಪುನು ಚೈನ್ ಎಜ್ಜೆ ಜೀವನಡು ಅತ್ತೆ ಬೊಂಬೈ ಪೋಣ ಇತ್ತಿನ ಚೈನ್ ಲ ಒಯ್ತೊಂದು ಅತ ಆತ ಚೈನ್ ಇತ್ತಲಾಕು ಚೈನ್ ಎಜ್ಜಿ ಪನ್ಪೇರು. ಸೊ ಚೈನ್ ಪತ್ತೊಂದು ಬರೊಂದುಲ್ಲೆ ರತೆ ಆ ಚೈನ ಈ ಚೈನ ಗೊತ್ತುಡಿ ಅಂಡ್ ಚೈನ್ ನೊಂಜಿ ಪ್ರಾಪ್ ಅದು ಪತ್ತೊಂದು ಬರೊಂದುಲ್ಲೆರೆ ಎಂಕಲ್ನ ಇನ್ನಿತ ಫಸ್ಟ್ ಕಂಟೆಸ್ಟೆಂಟ್ ಅಂಚನೆ ಯಾರನ್ನ ಕೊರಿಯೋಗ್ರಾಫರ್ ಶಿಲ್ಪಾ ರಮ್ಯಾ ಮೊಕಲ್ನ ಜೋಡಿ ಆ ರೀತಿದ ಚೈನ್ ಪತ್ತೊಂದು ಬರ್ಪೇರೊಂದು ತೂಕ. ಪ್ಲೀಸ್ ಪುಟ್ ಹ್ಯಾಂಡ್ಸ್ ಟುಗೆದರ್ ಅಂಡ್ ವೆಲ್ಕಮ್ ದ ಫಸ್ಟ್ ಕಂಟೆಸ್ಟೆಂಟ್ ಶಿಲ್ಪಾ with her choreographer Ramya. मैं हूं शिल्पा और ये मेरी अंतरात्मा. मुझे बचपन से डांस करना बहुत पसंद है. कुछ पाने की हो आस आस, कोई अरमा हो जो खास खास आशाएं, हर कोशिश में हो बार बार करे दरियाओं को आर पार आशाएं, तूफानों को चीर के मंजिलों को छीन ले आशाएं, ले दिल की उम्मीदें हंसे दिल की, अब मुश्किल नहीं कुछ भी, नहीं कुछ भी. शिल्पा बस करो डांस करना, यहाँ आ जाओ और रसोई में भी मेरे हाथ बटाओ. हे, इस नाच गानों को बंद करो, अभी तेरी शादी की उम्र हो गई है. दुखी मत हो, मैं हमेशा तुम्हारी साथी रहूंगी. तड़प तड़प के इस दिल से आह निकलती रही, मुझको सजा दी प्यार की, ऐसा क्या गुनाह किया तो लुट गए, हाँ लुट गए, तो लुट गए हम तेरी मोहब्बत में. तड़प तड़प के इस दिल से आह निकलती रही, मुझको सजा दी प्यार की, ऐसा क्या गुनाह किया तो लुट गए, हाँ लुट गए, तो
शिल्पा, मेरे लैपटॉप को चार्ज पे रखो और मेरे कपड़े भी तैयार करो। बहू, पूजा की तैयारी करके खाना पका लेना, मेहमान आने वाले हैं। मम्मी, मेरी यूनिफॉर्म कहाँ रखा है? मेरे स्कूल प्रोजेक्ट रेडी हो गए क्या? गम के खजाने मिलते हैं, फिर मिलती है तन्हाइयाँ। कभी आंसू कभी आहे, कभी शिकवे कभी नाले, तेरा चेहरा नजर आए, तेरा चेहरा नजर आए मुझे दिन के उजालों में, तेरी यादें तड़पाए। मचल मचल के इस दिल से आह निकलती रही, मुझको सजा दी प्यार की, ऐसा क्या गुनाह किया तो लुट गए, हाँ लुट गए, तो लुट गए हम तेरी मोहब्बत में। कंग्रेचुलेशन शिल्पा, आपको डांस मम्मी डांस ऑडिशन के लिए बुलाया गया है। ये तो घर की छोटी मोटी काम भी नहीं कर सकती है, ऑडिशन में क्या करेगी? The pains, the fears, the shouts, the tears. I wanna make my life love peaceful and clear. Me, you, who wanna live here? So just let me be. चाहे दुनिया कुछ भी कहे, मैं वही बनूंगी जो मैं बनना चाहती हूँ। The next contestant is Shilpa Kiran. And the next contestant is Shilpa Kiran. I hope this happens in the next round also. First of all, congratulations. Quarter finale ಅಲ್ಲಿ perform ಮಾಡ್ತಾ ಇದ್ದೀರಾ. Choreographer, assistant choreographer. ಯಾರು ಕೊರಿಯೋಗ್ರಫಿ ಮಾಡಿದ್ದು? प्रशांत सर. ಓಕೆ, ಹೇಗೆ ಅನಿಸ್ತಾ ಇದೆ perform ಮಾಡಿ? Feeling good. Feeling good. Why are you feeling good after performing in quarter finale or because of this concept? Because of the performance. Because of the performance. It connects. ಇಟ್ ಕನೆಕ್ಟ್ಸ್. ಪ್ರಾಯಶಃ ಈ ಒಂದು ವೇದಿಕೆಗೆ ಹೇಳಿ ಮಾಡಿಸಿದಂಥ ಅಂದರೆ ಕಸ್ಟಮೈಸ್ಡ್ ಮಾಡಿದಂಥ ಒಂದು ಕಾನ್ಸೆಪ್ಟ್ ಅಂದರೆ ಇದು. ಎಷ್ಟೋ ತಾಯಂದರಿಗೆ, ಎಷ್ಟೋ ಮಹಿಳೆಯರಿಗೆ ಮನೆಯಲ್ಲಿ ಕೂತ್ಕೊಂಡು ಈ ಒಂದು ಪರ್ಫಾರ್ಮೆನ್ಸ್ ನೋಡುವಾಗ, ಅಯ್ಯೋ ನಮ್ಮ ಜೀವನನೂ ಹೀಗೆ ಅಲ್ವಾ, ಅಯ್ಯೋ ನನ್ನ ಸಿಚುವೇಶನ್ನು ಕೂಡ ಹೀಗೆ ಅಲ್ವಾ, ನನಗೂ ಡಾನ್ಸ್ ಮಾಡಬೇಕಂತ ಅನಿಸ್ತಿದೆ, ಅತ್ತೆ ಬಿಡಲ್ಲ, ಗಂಡ ಬಿಡಲ್ಲ, ಮಕ್ಳನ್ನ ಬಿಟ್ಟು ಹೋಗೋಗಿಲ್ಲ, ನನ್ನ ಪರ್ಫಾರ್ಮೆನ್ಸ್, ನನ್ನ ಪ್ರಯಾರಿಟೀಸ್ ಇದೆ, ಅದನ್ನು ಬಿಟ್ಟು ಹೋಗೋಕ್ಕಾಗೋಲ್ಲ ಅನ್ನುವಂಥ ಎಷ್ಟೋ ಕಡೆಯಿಂದ ಆ ಬಂಧನವನ್ನು ಬಿಟ್ಟು ಇವತ್ತು ಬಂದಿದ್ದೀರಾ ಅಂತ ಹೇಳಿದ್ರೆ ದ್ಯಾಟ್ ಇಸ್ ಅನ್ ಇನ್ಸ್ಪಿರೇಷನ್ ಫಾರ್ ಸೋ ಮೆನಿ ಅದರ್ಸ್ ಹೂ ಕುಡ್ ನಾಟ್ ಮೇಕ್ ಇಟ್. ಯಾರಿಗೆಲ್ಲ ಆಗಲಿಲ್ಲ, ಆಗದೆ ಕೂತ್ಕೊಂಡು ನೋಡ್ತಾ ಇದ್ದಾರೆ, ಅಥವಾ ಆಗ್ತಿತ್ತು ಬೇಡ ಯಾಕೆ ಅಂತೇಳಿ ಕೂತ್ಕೊಂಡು ನೋಡ್ತಾ ಇದ್ದಾರೆ, ಅವರೆಲ್ಲರಿಗೂ ಒಂದು ಇನ್ಸ್ಪಿರೇಷನ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಗೆಟಿಂಗ್ ದಿಸ್ ಕಾನ್ಸೆಪ್ಟ್ ಆನ್ ದಿಸ್ ಸ್ಟೇಜ್. ಯಾರು ಇದು ಕಾನ್ಸೆಪ್ಟ್ ಥಾಟ್? ನೀವೇ? ಓಕೆ. ಯಾಕಂತ ಹೇಳಿ ಮಾಡಿದ್ರಿ ಇದನ್ನ? ಯಾಕೆ ಇದನ್ನ ಸ್ಟೇಜಲ್ಲಿ ತೋರಿಸ್ಬೇಕಂತನ, ಅಲ್ಲ ಇವ್ರಿಗೆ ಸೂಟ್ ಆಗ್ತಾ ಇತ್ತು ಅಂತನ? Actually, to be very honest. Yeah, you be honest with me. Yeah, like audition round and first round ಅಲ್ಲಿ ಇತ್ತಲ್ಲ, ಆಗ ಈಚ್ ಮಮ್ಮಿದು ಪರ್ಫಾರ್ಮೆನ್ಸ್ ಆದಮೇಲೆ ಜಡ್ಜಸ್ ದೇ ಆಸ್ಟ್ ರೈಟ್ ನಿಮ್ಮದು ಡ್ಯಾನ್ಸಿಂಗ್ ಜರ್ನಿ ಬಗ್ಗೆ ಹೇಳಿ ಅಂತ. ಸೊ ಮೋಸ್ಟ್ ಆಫ್ ದ ಮಮ್ಮೀಸ್ ವೇ ಲೈಕ್ 10 years ಬಿಫೋರ್ ನಾನು ಪರ್ಫಾರ್ಮ್ ಮಾಡ್ತಿದ್ದೆ, 8 years ಬಿಫೋರ್, 15 years. ನಮಗೀಗ ಮನೇಲಿ ಬಿಡಲಿಲ್ಲ ಆಫ್ಟರ್ ವೆಡ್ಡಿಂಗ್. ಮೈ ನೇಬರ್ ಅವ್ರು ಹೇಳಿದರು, ಪ್ರಮೋದ್ ಸರ್ನ ಅಂಡರಲ್ಲಿ ಅವರು ಆವಾಗ ಕಾಲೇಜ್ ಟೈಮಲ್ಲಿ ಡಾನ್ಸ್ ಮಾಡಿದಾರಂತೆ, ಅವ್ರಿಗೀಗ ಮಾಡಲಿಕ್ಕೆ ಬೇಕು, ಬಟ್ ಫ್ಯಾಮಿಲಿ ರಿಸ್ಟ್ರಿಕ್ಷನ್ ಬಿಡ್ತಾ ಇಲ್ಲ. ಸೊ ಎಲ್ಲ ಮಮ್ಮಿಗೂ ಇದು ಇಶ್ಯೂ ಇದೆ. ಸೊ ವಿ ವಾಂಟೆಡ್ ಟು ಶೋ ಎಲ್ರಿಗೂ, ಇಲ್ಲ ಯು ಕ್ಯಾನ್ ಡೂ ಇಟ್. ಲೈಕ್ ಅವರ ಬ್ರದರ್, ಹಸ್ಬೆಂಡ್, ಡ್ಯಾಡ್ ಎಲ್ಲರೂ ಕೂಡ ಸ್ವಲ್ಪ ಸಪೋರ್ಟ್ ಮಾಡಿದರೆ
ದೇ ಕ್ಯಾನ್ ಕಮ್ ಔಟ್, ಅವ್ರು ಪರ್ಫಾರ್ಮ್ ಮಾಡ್ಬೋದಂತ ಒಂದು ನಮಗೆ ತೋರಿಸ್ಲಿಕ್ಕೆ ಬೇಕಿತ್ತು. ಸೊ ವಿ ಡಿಡ್. ವೆರಿ ಟ್ರೂ. ತುಂಬ ಖುಷಿ ಆಯಿತು ಈ ಒಂದು ಕಾನ್ಸೆಪ್ಟ್ ತಂದಿದ್ದಕ್ಕಾಗಿ. ಚೈನ್ ಅಂದರೆ ನಿಮ್ಮ ಬಂಧನ ಅದು ಯಾವ ರೀತಿಯಿಂದ ತೋರಿಸಿದ್ದೀರಾ, ಅದು ನಮಗೆ ವಿಸಿಬಲ್ ಆಗಿ ನೀವು ತೋರಿಸಿದ್ರು ಕೂಡ ಇನ್ವಿಸಿಬಲ್ ಚೈನ್ ಎಷ್ಟೋ ಮಹಿಳೆಯರಿಗೆ ಇವತ್ತಿಗೂ ಇದೆ. 21st ಸೆಂಚುರಿ ಅಥವಾ 22nd ಸೆಂಚುರಿಗೆ ನಾವು ಹೋಗ್ತಾ ಇದ್ದೇವೆ ಅಂತ ಹೇಳಿದ್ರು ಕೂಡ ಆ ಮೈಂಡಲ್ಲಿರುವಂಥ ಆ ಚೈನನ್ನು ಬಿಡಿಸ್ಬೇಕಾದ್ರೆ ಇನ್ನೂ ತುಂಬ ಎಫರ್ಟ್ಸ್ ಹಾಕಬೇಕು. ಅಂಥ ಒಂದು ಎಫರ್ಟಲ್ಲಿ ಈ ಒಂದು ವೇದಿಕೆ ಸಾಧನೆಯನ್ನು ಪಡೆದಿದೆ. ಫಸ್ಟ್ ಸೀಸನ್ನಿಂದ ಹಿಡಿದು ಈ ಸೀಸನ್ನ ತನಕ ಬಂದಂಥ ಮಮ್ಮೀಸ್ ಆ ಒಂದು ಬಂಧನವನ್ನು ಬಿಟ್ಟು ಬಂದು ಫ್ಯಾಮಿಲಿ ಜೊತೆಗೆ ಒಂದು ಹೊಸತಾಗಿ ಒಂದು ಫ್ರೀಡಮನ್ನು ಒಂದು ಏನೋ ಅಚೀವ್ ಮಾಡಿದ್ದಾರೆ ಅನ್ನುವಂಥ ಪ್ಯಾಷನನ್ನು ಖುಷಿಯಿಂದ ತಗೊಂಡು ಹೋಗಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಅಂತ ಹೇಳ್ತಾ, ಎಲ್ಲೋ ಬ್ರೈಟ್ ಕಲರ್ ಹಾಕೊಂಡು ಕುಣಿದಾಡಿದ್ದೀರಾ, ಡೆಫಿನೆಟ್ಲಿ ಬಟರ್ಫ್ಲೈಸ್ ಥರ ಕುಣಿದಾಡಿದ್ದೀರಾ. ಈ ಒಂದು ಬಟರ್ಫ್ಲೈ ಡಾನ್ಸ್ ಜಡ್ಜಸ್ಸಿಗೆ ಹೇಗೆ ಖುಷಿಯಾಗಿದೆ ಅಂತ ನೋಡೋಣ. ಲೆಟ್ಸ್ ಗೋ ಟು ದ ಜಡ್ಜಸ್. ಮಹಿಳೆಯರ ಬಗ್ಗೆ ಒಂದು ಕಾನ್ಸೆಪ್ಟ್ ಇದ್ದಿದ್ದರಿಂದಾಗಿ ಐ ವಿಲ್ ಕಮ್ ಟು ಅದ್ವಿತಿ ಶೆಟ್ಟಿ ಫಸ್ಟ್. ಸೊ ಓವರ್ ಟು ಅದ್ವಿತಿ. ಫಸ್ಟ್ ಆಫ್ ಆಲ್ ಕಾನ್ಸೆಪ್ಟ್ಗೋಸ್ಕರ ಒಂದು ಹುಡುಗಿಯಾಗಿ ನಾನು ಥ್ಯಾಂಕ್ ಯು ಮ್ಯಾಮ್. ಬಿಕಾಸ್ ಕಾನ್ಸೆಪ್ಟ್ ಮಸ್ತ್ ಸ್ಟ್ರಾಂಗ್ ಉಂಡು. ಆ್ಯಸ್ ಅ ಗರ್ಲ್ ಐ ಕುಡ್ ರಿಲೇಟ್ ಇಟ್ ಬಿಕಾಸ್ ಎಂಕ್ಲ ಗೊತ್ತುಂಡು ಮಸ್ತ್ ಜನಕ್ಕೆ ದೇ ಆರ್ ಟ್ಯಾಲೆಂಟೆಡ್, ನಾಟ್ ಜಸ್ಟ್ ವೆನ್ ಇಟ್ ಕಮ್ಸ್ ಟು ಡಾನ್ಸ್, even when they want to get out of their family life and work, you know, restrictions uppundu and ಕೆಲವರಿಗೆ ಆ ಕಾನ್ಫಿಡೆನ್ಸ್ ಉಪ್ಪುಜಿ ಖುಷಿಗೋಸ್ಕರ ಅಕ್ಲೆನ ಫ್ಯಾಮಿಲಿದ ಖುಷಿಗೋಸ್ಕರ ಅಕ್ಲೆನ ಖುಷಿನ ಅಕುಲ್ ಹೈಡ್ ಮಂತದ್ದು ದೇ ಲಿವ್ ದಿಯರ್ ಲೈಫ್. ಬೀಯಿಂಗ್ ಅ ವುಮೆನ್ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಓಕೆ ಇಟ್ಸ್ ಖಾಲಿ ಪೊನ್ನುಲೆಗನ್ನತ್ತು ಆನೆಲೆಗ್ಲ ಯುನೋ ಅದೇ ಟು ಫೇಸ್ ದ ಸೇಮ್ ಇಶ್ಯೂಸ್. ಒರೊರ ಕೆಲವರಿಗೆ ಸ್ಟೇಜ್ ತಿಕ್ಕುಜಿ. ಸೊ ಇತ್ತ ನಮ್ಮ ಟಿ ವಿ ಇಂಚಿಂದ ಒಂಜಿ ಸ್ಟೇಜ್ ಕೊಡ್ತೀನಿ ಪಂದು ಪೂರ ಎಲ್ಲ ಇಂಚಿಂದ ಸ್ಟೇಜ್ ಮಮ್ಮಿ ನಕ್ಲೆ ಕೊಡ್ತಿಜೇರು. ಸೊ ಐ ಥಿಂಕ್ ದೇರ್ ಆರ್ ಲಾಟ್ ಆಫ್ ಕ್ರೈಟೀರಿಯಾಸ್ ಆ್ಯಂಡ್ ಐ ಕುಡ್ ರಿಲೇಟ್ ಇಟ್ ಬೀಯಿಂಗ್ ಅ ಗರ್ಲ್. ಇಟ್ ವಾಸ್ ಅ ಲಿಟಲ್ ಇಮೋಷನಲ್ ಥಿಂಗ್ because even for me choosing a career like film industry was not so easy. So I could understand very well. But when it comes to the dance part of it, ದಾದನ ಮಿಸ್ಸಿಂಗ್ ಇತ್ತು ನಂಗೆ ಹೆಂಗೆ ಗೊತ್ತಿಸಿ ದಾದ ಪಂದು. ಬಟ್ ಇಟ್ ವಾಸ್ ಸಮಥಿಂಗ್ ವಾಸ್ ಮಿಸ್ಸಿಂಗ್ ಬಿಕಾಸ್ ಶಿಲ್ಪಾ ಆರ್ ಪಂಡಿರು ಯು ಆರ್ ಅ ಟ್ರೈನ್ಡ್ ಭರತನಾಟ್ಯಂ ಡಾನ್ಸರ್ ಪಂದು. ಸೊ ಯು ಹ್ಯಾವ್ ದಟ್ ಪೊಟೆನ್ಷಿಯಲ್ ಇನ್ನ ಬಾಡಿ ಲ್ಯಾಂಗ್ವೇಜ್ ಇಟ್ ಗೊತ್ತಾಪುಂಡು ದಟ್ ಯು ಆರ್ ಅ ವೆರಿ ಗುಡ್ ಡಾನ್ಸರ್ ಪಂದು. ಬಟ್ ಎನರ್ಜಿ ವೈಸ್ ದಾದನ ಒಂಜಿ ಎಂಕ್ ಮಿಸ್ಸಿಂಗ್ ಅಂದಾಂಡು. ಅದರ್ವೈಸ್ ಇಟ್ ವಾಸ್ ಅ ಗುಡ್ ಪರ್ಫಾರ್ಮೆನ್ಸ್. ಆಲ್ ದ ಬೆಸ್ಟ್ ಫಾರ್ ಯೋರ್ ನೆಕ್ಸ್ಟ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಅದ್ವಿತಿ. ಕಮಿಂಗ್ ಟು ಪ್ರಮೋದ್ ಅಲ್ವಾ. ಸೊ ಯಾನ್ ನಿಕ್ಲ ಪರ್ಫಾರ್ಮೆನ್ಸ್ ಬಗ್ಗೆ ಪಾತಿನ ಹಿಡ್ದುಂಬು ಈ ಕಾನ್ಸೆಪ್ಟ್ ಬೊಕ್ಕ ಇರ್ನ ಲೈಫು ಏತ್ ಸಿಮಿಲರ್ ಉಂಡು. Mental health is very important in the family. If her talent is pulling her somewhere, but she is not able to go into it, Okay. she is not happy. Okay. Even though at home she may look happy, but that is her talent, that is her passion. ಅದಕ್ಕೆ ಅವರು ಪ್ಯಾಷನಿಗೆ ಸಪೋರ್ಟ್ ಮಾಡಿದರೆ ದೆನ್ ಓವರ್ ಆಲ್ ವಿ ಕ್ಯಾನ್ ಫೀಲ್ ದ ಹೆಲ್ತ್ ಆಫ್ ದ ಫ್ಯಾಮಿಲಿ. ಸೊ ನಿಮಗೆ ಈ ಸ್ಟೇಜ್ಗೆ ಬರಲಿಕ್ಕೆ ತುಂಬ ಸಪೋರ್ಟ್ ಮಾಡಿದವರು ಯಾರು ನಿಮ್ಮ ಫ್ಯಾಮಿಲಿಯಲ್ಲಿ? ನಿಮ್ಮ ಅಮ್ಮ ಮತ್ತೆ ಹಸ್ಬೆಂಡ್ ಸೈಡಿಂದ? ಅಪ್ಪ ಮತ್ತೆ ಮಗಳು ಮತ್ತೆ ಹಸ್ಬೆಂಡ್. ಓಕೆ. ಸೊ ಆಲ್ಮೋಸ್ಟ್ ಎಲ್ಲರದ್ದು ಸಪೋರ್ಟ್ ಉಂಟು ಅಂತ ಆಯಿತು ನಿಮ್ಮದು? ಹೌದು ಸರ್, ಈಗ ಇದೆ. ಓಕೆ, ಈಗ ಇದೆ. ಸೊ ನಮ್ಮದು ಈ ಪ್ರೋಗ್ರಾಮ್ ಮಾಡುವ ಉದ್ದೇಶನೇ ಅದುವೇ. ಸೊ ಒಮ್ಮೆ ಈ ಸ್ಟೇಜಿಗೆ ಬಂದಮೇಲೆ ಇದರ ಒಂದು ವ್ಯಾಲ್ಯೂ ಗೊತ್ತಾಗತ್ತೆ ಮತ್ತು ತುಂಬ ಮಂದಿಗೆ ಇನ್ಸ್ಪೈರ್ ಆಗ್ತೀರಾ ಅಂಥೇಳಿ ನಮ್ಮದು ಮೇನ್ ಇದೆ ಈ ಪ್ರೋಗ್ರಾಮ್. ಅದಕ್ಕೋಸ್ಕರನೇ ಈ ಡಾನ್ಸ್ ಮಮ್ಮಿ ಡಾನ್ಸ್ ಅಂತೇಳಿ ಕಾರ್ಯಕ್ರಮ. ಯಾಕಂದರೆ ಪ್ರತಿ ಸಲ ಒಂದು ಮಮ್ಮಿ ಕಿಚನಲ್ಲಿ ಆಗಲಿ ಅವಳ ಪರ್ಸ್ನಲ್ ಲೈಫ್ ಆಗಲಿ ಅದರಲ್ಲಿ ಬ್ಯುಸಿ ಇರುವ ಅವಳಿಗೋಸ್ಕರ ಸ್ವಲ್ಪ ಟೈಮನ್ನು ಅವಳು ಕೊಟ್ಟು ಅವಳ ಏನು ಡ್ರೀಮ್ ಇದೆ ಆ್ಯಸ್ ಅ ಡಾನ್ಸರ್ ಆಗಿ ಆ್ಯಸ್ ಅ ಆರ್ಟಿಸ್ಟ್ ಆಗಿ ಏನು ಇದು ಮಾಡಬೇಕು ಹೊರ ಬರಬೇಕಂತೇಳಿ ಪ್ರತಿಯೊಬ್ಬ ತಾಯಿಗೂ ಒಂದೊಂದು ಡ್ರೀಮ್ ಇರುತ್ತೆ. ಅದು ಡ್ರೀಮ್ ಹೊರಗೆ ಬರಲಿ ಅಂತ. ಸೊ ನನಗೆ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯಿತು. ಸೊ ಏನಾದರೂ ಯಾಕೆಂದರೆ ನಿಮಗೆ ಲಾಸ್ಟ್ ಟೈಮ್ ಕ್ಲಾಸಿಕಲ್ ಕಥಕ್ ಸೆಮಿ ಕ್ಲಾಸಿಕಲ್ ತುಂಬಾ ಸೂಟ್ ಆಗ್ತಾಯಿತ್ತು. ಇದನ್ನು ಚೆನ್ನಾಗಿ ಹೊಸತು ಚೆನ್ನಾಗಿ ಕಾಣ್ತಾಯಿತ್ತು. ಇನ್ನೂ ಚೆನ್ನಾಗಿ ಮಾಡ್ಬೋದು ನೀವು. ಓಕೆ, ಆಲ್ ದ ಬೆಸ್ಟ್ ಮ್ಯಾಮ್. ಥ್ಯಾಂಕ್ ಯು ಸರ್. ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ಪ್ರಮೋದ್ ಸರ್. ಕಮಿಂಗ್ ಟು ಸೂರಜ್ ಸನಿಲ್. ವೆರಿ ಗುಡ್ ಕಾನ್ಸೆಪ್ಟ್ ಎಂಕ್ ಇಷ್ಟ ಅಂಡ್ ದಾದ ಪಂಡ ಈದೊತ್ತೊಂದು ಲೈನ್ ಕರೆಕ್ಟ್ ಉಂಡು ವುಮೆನ್ಸ್ಗೆ ಆ ಸ್ಪೇಸ್ ಕೊರ್ಪುಜೆರ್ ಅಕಲ್ನ ಒಂದೇಕ್. ಬಟ್ ಮೂಲ ಎಕ್ಸಿಕ್ಯೂಷನ್ ಮನ್ನಾಗ ಒಂಚೂರು ವರ್ಕ್ ಮಂದೋಡು ದಾಯಪಂಡ ಒಂಜು ಕಾನ್ಸೆಪ್ಟ್ ಬಿಗಿನಿಂಗ್ ಒಪ್ಪುಂಡು ಐದು ಬೊಕ್ಕ ಅವನು ಎಲೆಬ್ರೇಟ್ ಮನ್ಪೋಡು ಐದು ಬೊಕ್ಕ ಎಕ್ಸಿಕ್ಯೂಷನ್ ಮನ್ಪೋಡು ಮುಲ್ಪ ಎಲೆಬ್ರೇಷನ್ ಪ್ರಾಬ್ಲಮ್ ಆತಂದು ದಾದ ಪಂಡ ಇತ್ತೆ ಇರೊಂಜು ಕಾನ್ಸೆಪ್ಟ್ ಮಂತರು ವುಮೆನ್ಸ್
ಪಂಡ ಆಲು ಆ ಹಾಬೀಸ್ ಪತ್ತ ಒಂದೊಂದು ಕಾಂಪಿಟೇಷನ್ ಪೋಯರ್ ಎಂಚ ರೆಡಿ ಆಪಲ್ ಅವು ಎಲೆಬ್ರೇಟ್ ಅಜ್ಜಿ ಈ ಥರ ಸೆಮಿ ಕ್ಲಾಸಿಕಲ್ ಗೊತ್ತುಂಡು ಬೀಟ್ ಮಿಕ್ಸ್ ಮಂತದ್ದು ಸೆಮಿ ಕ್ಲಾಸಿಕಲ್ದು ಅಂತ ಸ್ಟೆಪ್ಸ್ ಪಾಡ್ನು ಬೇತೆ ಬೇತೆ ಫಾರ್ಮ್ ಕಲ್ಪನು ಆಡಿಷನ್ಗೆ ರೆಡಿ ಆಪನು ಕಂಡು ಮನ್ ಈ ಎಲೆಬ್ರೇಷನ್ ಬೈದುನ ಈ ಕಾನ್ಸೆಪ್ಟ್ ನಲ್ಲ ಕನ್ವಿನಿಯೆಂಟ್ ಆದ ಬೈದು ಸೊ ಒಂದು ಆ್ಯಸ್ ಎ ಕೊರಿಯೋಗ್ರಫರ್ ಅದು ಈ ವರ್ಕ್ ಮಂತಡ ಫ್ಯೂಚರ್ಡ್ ಎಂಚಿನ ಡಾನ್ಸ್ ತಡ ಆ ಕಾನ್ಸೆಪ್ಟನ್ನು ಬರೆದು ಒಂಜಿ ಡೈರಿಡ್ ಐತ ಬಗ್ಗೆ ಎಲೆಬ್ರೇಷನ್ ಮಂದೊಂಬೋಲಿ ಒಂದಿಟ್ಟು ದಾದ ಪೂರ ನೆಕ್ಸ್ಟ್ ಮನ್ಪೋಲಿ ಯಾನು ಈ ಕಂದಿನ ಸ್ಟೋರಿ ಲೈನ್ ಎಸ್ ವೆರಿ ಕನ್ವೀನಿಯೆಂಟ್ ಐತ ನಡಪು ನನ್ನ ಮಸ್ತ್ ಇಲ್ಲಡ್ ಬಟ್ ಅವನ ಎಲೆಬ್ರೇಟ್ ಮನ್ಪರ ನಲ್ಲ ಬೋರ್ಡ್ ಇತ್ತು ನಂದು ಆ್ಯಂಡ್ ಸೆಕೆಂಡ್ ಕಮಿಂಗ್ ಟು ಯುವರ್ ಪ್ರಾಪ್ಸ್ ಚೈನ್ ನೀರು ಇರ್ನ ಆತ್ಮಸಾಕ್ಷಿಗೆ ಆ ಚೈನನ್ನು ಕನೆಕ್ಟ್ ಮಂದಿತ್ತಾರೆ ಇವು ಆರು ಓಡೆ ಪಂಡಲ್ಲ ಅರೆ ಪಿರ ಡಾನ್ಸ್ಗೆ ಒಯ್ಪುಂಡು ಪಂಡ ಮನಸ್ಸು ಬೊಕ್ಕ ಅವೇನು ಒಂಜಿ ಬಂಧನದ ಮುಖಾಂತರ ತೊಷ್ಪಾಯರು ಪಂಡ ಅವೇನು ಪೂರ ಬುಡ್ದು ಡಾನ್ಸಿಗೆ ಇಂಪಾರ್ಟೆನ್ಸ್ ಕೊಪ್ಪನ ಆ ಐಡಿಯಾ ಎಡ್ಡೆತ್ತಿನ ಬಟ್ ಆ ಚೈನ್ ಯೂಸ್ ಆಗಿನ ರೀತಿ ಎಂಗೆ ಇಷ್ಟ ಆಯ್ತು ಇಟ್ ವಾಸ್ ಓನ್ಲಿ ಇನ್ ದ ಹ್ಯಾಂಡ್ಸ್ ಆ್ಯಂಡ್ ಬೇತೆ ಬೇತೆ ರೀಟ್ರೀಡ್ ಮನ್ಪೋಲ್ ಅದರ್ ದೆನ್ ದಿಸ್ ಎ ಗುಡ್ ಟ್ರೈ ಬಟ್ ಡಾನ್ಸಿಂಗ್ ವೈಸ್ ಅರ್ನ ಫಿಸಿಕಲ್ ಫಿಟ್ನೆಸ್ ತುನಗ ನಲ್ಲ ಆರೆಗ್ ಮಸ್ತ್ ಮನ್ನ ಎಬಿಲಿಟಿ ಉಂಡಂದು ಅನ್ನಿಸುಂಡು ಸೊ ನಲ್ಲ ಒಂದೇನು ಎಡ್ಡೆ ರೀತಿ ಟ್ರೈ ಮಂತದ ವಿಲ್ ಸಿ ಓಕೆ ಗುಡ್ ಲಕ್ ಟು ಯು ಥ್ಯಾಂಕ್ ಯು ಓಕೆ ಸೊ ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್ ಇರ್ನ ಪ್ರಾಪ್ ಚೈನ್ ಅಂತ ಪನ್ನಾಗ ಯಾನ್ಲ ಅನುರಾಗ್ನ ತೂ ಆರೋರ ಚೈನ್ ಮನ್ ಕಿ ಚೈನ್ ದಿಲ್ ಕಿ ಚೈನ್ ಬಂಡಿರಿ ಯಾನ್ ಪಂಡಿ ಜಿಜಕ್ಕೆ ಕೆಲವು ಆಡ್ನ ಚೈನ್ ಒಂದು ರಡ್ಡಲ ಇತ್ತು ಜಿ ಡಾನ್ಸ್ ಸ್ಟಾರ್ಟ್ ಆನಾಗ ಯಾನ್ ಎಣ್ಣೆ ಮದ್ದೆಡ್ ಮಿನಿ ಡಾನ್ಸ್ ಚೈನ್ ದೆಪ್ಪೇರು ಒಂದು ಬತ್ತಿನ ಬೇತೆನೆ ಚೈನ್ ಸರಪಳಿ ಚೈನ್ ಸೊ ಎನಿವೇಸ್ ವೆರಿ ನೈಸ್ಲಿ ಡನ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ಬೀಯಿಂಗ್ ಇನ್ ದ ಕ್ವಾರ್ಟರ್ ಫಿನಾಲೆ ಆ್ಯಂಡ್ ಗುಡ್ ಲಕ್ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. Welcome back after the break to Sun Premium Refined Sunflower Oil Dance Mummy Dance Season 6 powered by Citadel Developers and Amrit Noni. ಈ ಕಾರ್ಯಕ್ರಮ ಪ್ರಸ್ತುತ ಆಗಿರುವಂಥದ್ದು ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ ನಮ್ಮ ಟಿವಿ ವಾಹಿನಿಯಲ್ಲಿ. ನಮ್ಮ ಟಿವಿ ಕೋಸ್ಟಲ್ ಕರ್ನಾಟಕದ ನಾಡಿಮಿಡಿತ ಅಂತ ಹೇಳ್ತೇವೆ, ಆದರೆ ಇದು ಕೋಸ್ಟಲ್ ಕರ್ನಾಟಕಕ್ಕೆ ಮಾತ್ರ ಅಲ್ಲದೆ ಎಲ್ಲೆಲ್ಲಿಂದ ಆನ್ಲೈನಲ್ಲಿ ಯೂಟ್ಯೂಬಲ್ಲಿ ಒಂದು ಕಾರ್ಯಕ್ರಮವನ್ನು ನೋಡಿ ಇದನ್ನು ಅಚ್ಚುಮೆಚ್ಚಿನ ಕಾರ್ಯಕ್ರಮ ಅಂತ ಮಾಡಿದಂಥ ನಿಮಗೆಲ್ಲರಿಗೂ ಅಂದರೆ ನಮ್ಮ ಪ್ರೀತಿಯ ವೀಕ್ಷಕರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನೀವು ನೋಡ್ತಾ ಇರುವಂತಹ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 6ನಲ್ಲಿ ಪ್ರತಿಯೊಂದು ಮಮ್ಮೀಸ್ ಬಂದು ನಮ್ಮೆಲ್ಲರನ್ನ ಸರ್ಪ್ರೈಸ್ ಮಾಡ್ತಾ ಇದ್ದಾರೆ. ಈಗ ಬರುವಂಥ ಮಮ್ಮಿ ಕೂಡ ಅಂಥದ್ದೇ ಸರ್ಪ್ರೈಸ್ ಪ್ಯಾಕೇಜನ್ನು ತಗೊಂಡು ಬರ್ತಾ ಇದ್ದಾರೆ. ಯಾಕಂದರೆ ಅವ್ರು ಮಾಡುವಂಥ ಡಾನ್ಸಿನ ಪ್ರಾಪ್ ಯಾವುದು ಅಂತ ಕೇಳಿದರೆ ರಿಂಗ್ ಚಿಕ್ಕದೋ ದೊಡ್ಡದೋ ಏನು ಮಾಡ್ತಾರೋ ನಮಗೆ ಗೊತ್ತಿಲ್ಲ, ಆದರೆ ಮಾಡುವಂಥ ಡಾನ್ಸ್ ಅವರ ಕೊರಿಯೋಗ್ರಾಫರ್ ಮಂಜೀತ್ನ ಜೊತೆಗೆ. ಸೊ ನಿಮಗೆ ಗೊತ್ತಾಗಿರ್ಬೋದು ಈಗ ಯಾರು ಬರ್ತಾ ಇದ್ದಾರೆ ಅಂತ. ಕೃಷ್ಣನ ಊರು ಅಂದರೆ ಉಡುಪಿಯಿಂದ ಬರ್ತಾ ಇರುವಂಥ ನವನೀತಾ ಮಂಜೀತ್ ಜೊತೆ ಸೇರ್ಕೊಂಡು ಮಾಡ್ತಾ ಇರುವಂಥ ಡಾನ್ಸ್ಗೆ ಜೋರಾದ ಚಪ್ಪಾಳೆ. ಪ್ಲೀಸ್ ವೆಲ್ಕಮ್ ನವನೀತಾ ಆ್ಯಂಡ್ ಹರ್ ಕೊರಿಯೋಗ್ರಾಫರ್ ಮಂಜೀತ್ ಶೆಟ್ಟಿ. प्याला पिया एक पल में सदियां जिया रंगा जोगी है तू प्रेम दा प्याला पिया तेरे दिल विच किया सारी मधुशाला पिया एक पल में सदियां जिया मैं भी आया जा भी आया मैं चली आया रंगा जोगी है तू रंगा जोगी
आया पी आया मैं जी आया तू रंगा जोगी तू रंगा जोगी तू रंगा जोगी तू रंगा जोगी ओए रंगा जोगी ನವನೀತಾ ಅಂಚನೆ ಮಂಜೀತ್ ಒಂಜಿ ಜೋರ್ದ ತಾಟಿ ಬರೋಡು ಯಾಕಂದ್ರೆ ಫಸ್ಟ್ ಕಂಟೆಸ್ಟೆಂಟ್ ಚೈನ್ ಅಂದ್ ಬಂದಾಗ ನಮ್ಮ ಒಂಜಿ ಎಲ್ಲಿಯ ಚೈನ್ ಅಂದ ಎನ್ಯ ಬಟ್ ಅವು ಮಲ್ಲ ಚೈನ್ ಆದಿತ್ತನು ಮೊಕುಲ್ಲು ರಿಂಗ್ ಪತ್ತೊಂದು ಬರ್ಪೆ ಅಂದ್ ಪಂಡೇರು ಅಪ್ಪ ಎಂಕಲ ಖುಷಿ ಅಣ್ಣ ಆ ರಿಂಗನ್ ಪತ್ತೊಂದು ನಾನು ಎರೆಗಾಣ್ಲ ಪಾಡೋಲಿ ಅಂತ ಬಟ್ ನನಗೊಂದು ಮಲ್ಲ ರಿಂಗ್ ಒಂದು ಬಿರೆಲಗ ಪಾಡ್ನಂಚ ರಿಂಗ್ ಅತ್ತು ಒಂದು ಇಡೀ ಜೀವಾಗ ಪಾಡ ಬಟ್ ಎನಿವೇಸ್ ನಿಖಿಲ್ ಒಂಜಿ ಸ್ಟೇಜ್ ಬತ್ತದ ಆ ರಿಂಗನ್ ಪತ್ತೊಂದು ದಾದ ಮಾತ ಮಲ್ತಾರೆ ಆಯ್ತು ಒಟ್ಟಿಗೆ ಎನರ್ಜಿನ್ ದಾದಕಂತಾರೆ ಸೊ ಐ ಥಿಂಕ್ ದಿಸ್ ಡಿಸರ್ವ್ಸ್ ಅನ್ ಅಪ್ಲಾಸ್ ವರ ಜೋರ್ದ ತಾಟಿ ಬರಡು ಥ್ಯಾಂಕ್ ಯು ನವನೀತ ಪನ್ನಗನೆ ದಾದಾಣ್ಲ ಒಂಜಿ ಪೊಸತ್ತು ಅಂದತೆ ದಾದಾಣ್ಲ ಒಂಜಿ ಪೊಸತ್ತು ನಾಡೊಂದು ಪೋರ್ ಈ ಪೊಸತ್ತಿನ ನಾಡ್ರ ಕಾರಣದಾದೆ ಒಂದು ರಿಂಗದ ಪಿರೋದ ಸ್ಟೋರಿ ದಾದೆ ರಿಂಗದ ಬಿರೋಡ್ ದಾಲೇಜಿ ರಿಂಗದ ಬಿರೋಡ್ ಎಂಗುಲು ಹೊಂದಿತ್ತಿ ರಿಂಗದ ಉಲಾಯಿಲ್ ಎಂಗುಲು ಹೊಂದಿತ್ತು ರಿಂಗದ ಬಿದಾಯಿಲ್ ಎಂಗುಲು ಹೊಂದಿತ್ತಿ ನಂದೆ ಇರೇಗಿಂದು ಐಡ್ ತುಂಬು ಇಂಚ ಪೂರ ಈ ಆಕ್ರೋಬ್ಯಾಟಿಕ್ಸ್ ಪೂರ ಮಲ್ತದ ಅಭ್ಯಾಸ ಉಂಡೆ ಪನ್ನಗ ಆ ರಿಂಗಿಡು ಓಲೋಲ್ ಪೋದು ಒಲ್ತೋಲ್ ತೊಡ್ದು ಬತ್ತರ ಬಂದು ಯಾಂತು ಹೊಂದಿತ್ತೆ ಈ ಕುಡ್ಲಾಡಿತ್ತೆ ಸರ್ಕಸ್ ಲಾ ಒಂದುಂಡು ಅಕುಲ್ ಸಮೇತ ಆತ ಪೂರ ಮಲ್ಪರ ಅಕುಲ್ ಮನ್ಪಯರ್ ವೀರ್ ಮಾತ್ರ ಕಂಪ್ಲೀಟ್ಲಿ ಆ ರಿಂಗ್ ದುಲ ಹಿಡ್ದು ಇಡೀ ಓಲ್ ಜಾಗ ಉಂಡು ಅಲ್ತಡ್ದು ಪೂರ ಬತ್ತಾರೆ ಸೊ ಎಂಚಾಂಡು ಇಡೀ ಪ್ರಾಕ್ಟೀಸ್ ಎಂಚಾಂಡಿರೆ పోతిని ఆనే కడబడినారు ಒಂದು ಎಂಚಿದೆ ಕಡಬುಡ್ದಿನಾರು ಪೋತೀನಿ ಆನೆ ಪಿರೋ ಬತ್ತಾರ ತೆತ್ತೆ ಪಿರೋ ಬತ್ತಾರ ನನ್ನ ಈ ರಿಂಗ್ ಇಡೀ ಸುತ್ತೊಂದು ಪುರ ನಾ ರಿಂಗ್ ನಿಲ್ಲಡ್ಕೊಂದು ದೀಪನದಲ್ಲ ಪ್ಲಾನ್ ಉಂಡೆ ಅವ್ರ ರಿಂಗ್ ಮಸ್ತ್ ಇಷ್ಟ ಅಂಡೆ ಅಯ್ಯೋ ದಾದೆತ್ತ ನಂಚಿ ಆ ರಿಂಗ್ ಹಿಡಿದು ಇಷ್ಟ ನಂಚಿನ ಈ ಪೊಣ್ಣುಲೆಗೆ ಬಂಗಾರದ ರಿಂಗ್ ಪೂರ ಇಷ್ಟ ತೂತಂದು ಈತು ಮಲ್ಲ ನೆತ್ತ ಕರ್ಬದ ರಿಂಗ್ ಇಷ್ಟ ಫಸ್ಟ್ ಟೈಮ್ ತೂಪುಣಿ ಅಂದ್ರೆ ಸೊ ಈ ಪರ್ಫಾರ್ಮೆನ್ಸ್ ನಮ್ಮ ಜಡ್ಜಸ್ ನಕ್ಲೆಗೆ ಎಂಚಾತನಂದು ಕೇರ್ ನಂಚಿನ ಪೊರ್ತು ಸೊ ಸೂರಜ್ ರೇ ಎಂಚಾಣ ಮೊಕ್ಕಲ ರಿಂಗದ ಉಲಾಯಿಪೋದು ಬಿದೆ ಬರ್ಪು ನಂಚಿನ ಫುಲ್ ಆಕ್ರೋಬ್ಯಾಟಿಕ್ಸ್ ಇರೇ ನವನೀತಾ ಆ್ಯಂಡ್ ಮಂಜಿತ್ ಇಡೀ ಡ್ಯಾನ್ಸ್ ಮೂವಿ ಡ್ಯಾನ್ಸ್ ಸೀಸನ್ ಈತ್ನೆಟ್ ಆತ್ನತೆ ಯಾನು ಏತ್ ಜಡ್ಜ್ ಆತ ಒಂದು ಯಾನ್ ಏರಿಯಾಗ್ಲ ಮಂಜಿ ಬಟ್ ಯಾನ್ ಸ್ಟೇಜಿಗೆ ಬರ್ತದ ಅವನು ಪನೋಡಂದುಲ್ಲ ಜೋರ್ದು ತಾಟಿ ಬರೋಡು ನಮ್ಮ ಸೂರಜ್ ಫಸ್ಟ್ ಟೈಮ್ ಅಲ್ತಡ್ದು ಲಕ್ಕದು ಇಡೆಗೆ ಬರ್ಪುನ ಅಂಚಿನ ಒಂಜಿ ಪ್ರಯತ್ನ ಮಲ್ತೊಂದುಲ್ಲ ದ್ಯಾಟ್ ಮೀನ್ಸ್ ಈ ಪರ್ಫಾರ್ಮೆನ್ಸ್ ದಾದನ ಒಂಜಿ ಉಂಡು ಒಂದು ಅರ್ಥ ಬಟ್ ನಲ್ಲ ಇಡೆ ಬತ್ ದಾದ ಮಲ್ಪೆ ಅಂತ ಬಂತು ಜರಿಂಗ್ಲಿಗಿತ್ತೆ ಅವು ಕನ್ಫ್ಯೂಷನ್ ಉಪ್ಪುಂಡು ಲವ್ಲಿ ಫ್ಯಾಂಟಾಸ್ಟಿಕ್ ಚಪ್ಪಾಳೆ ಜೋರಾಗಿ ಬರಬೇಕು ಯಾನೋಲ್ಲ ಎಣ್ಣೆ ರಿಂಗ್ ಕೂಡ ಪಿರೋ ಸ್ಟೇಜ್ಗೆ ತರ್ಪಾದ ಇತ್ತೆ ಈರ್ಲ ಯಾನ್ಲ ಐಟೊಂಜಿ ರಮ್ತ ಜೋಗಿ ಮಲ್ಪರ ದಿಕ್ಕುಣ ಇಜಿ ರಿಂಗಡ್ ದಾಲ ಮನ್ಪರಿಚಂಡ್ ಬಟ್ ಡೆಫಿನೆಟ್ಲಿ ದಿಸ್ ವಾಸ್ ಅನ್ ಟ್ರೂ ಡಾನ್ಸಿಂಗ್ ಪರ್ಫಾರ್ಮೆನ್ಸ್ ಹೆಂಗೆ ಕುಂದಿಟ್ಟು ಡಾನ್ಸ್ ಬರೀ ಡಾನ್ಸ್ ತೋಜಿಂಡ್ ಆ್ಯಂಡ್ ಪ್ರಾಪ್ಸ್ ಇತ್ತಿನಲ್ಲ ಇಟ್ ಸ್ಟನ್ಸ್ ಡಾನ್ಸ್ ಮಾತೆತ್ತಿನ ಆ್ಯಂಡ್ ಟ್ರೂ ಕೊರಿಯೋಗ್ರಫರ್ನ ಎಫರ್ಟ್ಲ ತೋಜುಂಡು ಕಂಟೆಸ್ಟೆಂಟ್ನಲ್ಲಿ ಎಫರ್ಟ್ಲ ತೋಜುಂಡು ಕೊರಿಯೋಗ್ರಫಿ ತೋಜುಂಡು ಆ್ಯಂಡ್ ದಿಸ್ ವಾಸ್ ವಾಟ್ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಫಾರ್ ದಿಸ್ ರೌಂಡ್ ಆ್ಯಂಡ್ ಈತ ಸೀಸನ್ ಒಂಜ ಕೊರಿಯೋಗ್ರಫರ್ ಚೂರು ಒಂದು ಅಪ್ಪನ ಕಂಟೆಸ್ಟೆಂಟ್ ದಟ್ ಈಕ್ವಲ್ ಎಫರ್ಟ್ ಇತ್ತೇನೆ ಐ ಕ್ಯಾ ನಿಖುಲು ಅವು ಮಂತಾರೆ ಯಾನ್ ಅಲ್ಪ ಲಕ್ಕೊಂದು ಬತ್ತೆ ಮುಲ್ಪ ಬೋಮ್ ಅಂತನಕನೆ ಸೊ ಕಂಗ್ರ್ಯಾಚುಲೇಷನ್ ಬೋತ್ ಆಫ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಆ್ಯಂಡ್ ಈ ಡಾನ್ಸ್ ತೂಲೆ ವಿ ಆರ್ ಗುಡ್ ಡಾನ್ಸರ್ಸ್ ಪಂತನಕನಿತೀನಿ ತೂಲೆ ವಿ ಆರ್ ಗುಡ್ ಡಾನ್ಸರ್ ವಿ ಆರ್ ಸ್ಟ್ರಾಂಗ್ ಡಾನ್ಸರ್ಸ್ ಸೊ ಕಂಗ್ರ್ಯಾಚುಲೇಷನ್ ಥ್ಯಾಂಕ್ ಯು I don't know about other two judges. I did my work. Thank you so much Suraj. Thanks a lot. ಓಕೆ ಸೊ ಓಪನಿಂಗ್ ಕಮೆಂಟೇ ಒಂಜಿ ಧಮಾಕಾದಾರ್ ಕಮೆಂಟ್ ಜಡ್ಜಸ್ ಅಲ್ತದ ಇಡೆ ಮುಟ್ಟ ಬರ್ಪೋಲಕ ಮಲ್ತಾರೆ ನಿಕುಲ್ ಅದೇ ಸೊ ಇತ್ತು ನಮ್ಮ ನೆಕ್ಸ್ಟ್ ರಡ್ಡ ಜಡ್ಜಸ್ ನಕ್ಲುಲ್ಲೇರು ಸೊ ಅಕುಲ್ ದಾದ ಪನ್ಪೇರನ್ ಎಂಗುಲ್ ಕಾತಂದಿಲ್ಲ ಸೊ ಅದ್ವಿತೀಯ್ ಶೆಟ್ಟಿ ಈ ಪರ್ಫಾರ್ಮೆನ್ಸ್ ಬಗ್ಗೆ ದಾದ ಪನ್ಪೇರ್ ಎನ್ನ ಸ್ಮೈಲ್ ತೋಜುಂದುಂಡು ಹಾಯ್ ನವನೀತಾ ಹಾಯ್ ಮಂಜಿತ್ ಹಲೋ ಮ್ಯಾಮ್ ಫಸ್ಟ್ ಆಫ್ ಆಲ್ ವೆರಿ 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 ಗುಡ್ ಪರ್ಫಾರ್ಮೆನ್ಸ್ ಮಸ್ತ್ ಇಷ್ಟ ಆ್ಯಂಡ್ ಸೂರಜ್ ಕಾಸ್ಟ್ಯೂಮ್ದ ಬಗ್ಗೆ ಪಂಡಿಜರ್ ಬಟ್ ಯಾನ್ ಏಪಲ ಕಾಸ್ಟ್ಯೂಮ್ಸ್ ಇನ್ ತೂಪೆ ಬಿಕಾಸ್ ಐ ಲವ್ ಗೆಟಿಂಗ್ ಡ್ರೆಸ್ ನೈಸ್ಲಿ ಇಂಕ ಅಪೀಲಿಂಗ್ ಉಪ್ಪೋಡು ಏಪಲ ಡಾನ್ಸ್ ಪನ್ಬೊಕ್ಕ ಕಾಸ್ಟ್ಯೂಮ್ಲ ಮಸ್ತ್ ಮ್ಯಾಟರ್ ಆಪುಡು
I really loved your costumes. Thank you Enkapu so unde much. goskara specially stitch mandarate. Yes. I can make out mast beautiful air mandini costume. ಆ್ಯಕ್ಚುಲಿ ನನ್ನ ಫ್ರೆಂಡ್ ದಿವ್ಯಾ ಬೊಕ್ಕ ಅವಿನಾಶ್ ಬಂದಿದೆ ಸೊ ಡಿಸೈನ್ ಎಂಕಲ್ಲ ಅದು ಸ್ಟಿಚ್ ಮಾಡ್ಕೊಂಡು ರಡ್ಡ್ ಜನಕ್ಲ ಕಂಗ್ರ್ಯಾಚುಲೇಷನ್ಸ್ ಪನ್ಪೆ ದೇವ್ ಡನ್ ಅ ಫ್ಯಾಬ್ ಜಾಬ್ ಬಿಕಾಸ್ ಕಾಸ್ಟ್ಯೂಮ್ ಲೈಕ್ ಆ್ಯಡ್ ಆನ್ ಆಡ್ನಿಕ್ಲೆನ ಪರ್ಫಾರ್ಮೆನ್ಸ್ಗೆ ಆ್ಯಂಡ್ ಮಂಜಿತ್ ಇರೆಗೊಂದು ಪರ್ಫಾರ್ಮೆನ್ಸ್ಗೆ ಇರ್ ಪರ್ಫೆಕ್ಟ್ ಆಗಿ ತೋಜೊಂದುಲ್ಲ ಯೋರ್ ಬಾಡಿ ದಟ್ ಕಾಸ್ಟ್ಯೂಮ್ ದ ವೇ ಯು ಹ್ಯಾಂಡಲ್ ದ ಎಂಟೈರ್ ಡಾನ್ಸ್ ಆ್ಯಂಡ್ ಕಾಂಪ್ಲಿಮೆಂಟ್ ಮನ್ಪೆರಿ ಇರ್ನ ಸ್ಟೂಡೆಂಟನ್ನು ಕರೆಕ್ಟಾಗಿ ಪ್ರಿಪೇರ್ ಮಂದರಿರು ಲಿಟ್ರಲಿ ಆರ್ ಒಂಜಿ ಮಮ್ಮಿ ಆರ್ ಒಂಜಿ ಲೈಕ್ ಇತ್ತ ಡಾನ್ಸ್ ಮಂತೊಂದುಲ್ಲೇರಂದು ಏರ್ಲ ಪನಾಯರು ಎವ್ರಿಥಿಂಗ್ ವಾಸ್ ಸೋ ಕಾನ್ಫಿಡೆಂಟ್ ನವನೀತಾ ಸೀರಿಯಸ್ಲಿ ಐ ಆಮ್ ಸೋ ಹ್ಯಾಪಿ ಥ್ಯಾಂಕ್ ಯು ಸೋ ಮಚ್ ದಿಸ್ ಇಸ್ ಫಾರ್ ಯು ಬಿಕಾಸ್ ಆತ ಶೋ ಕುಡೀರು ಆ ರಿಂಗ್ ನೀಟ್ ಅದು ಎಡ್ಡ ಒಂದಿತ್ತಿ ವರ್ಷ ಮಂತದ್ದು ಫುಲ್ ಪ್ರೊಫೆಷ್ನಲ್ ಲಕ್ಕ ಮಂತರು ಎಂಕಿ ಪರ್ಫಾರ್ಮೆನ್ಸ್ ಮಸ್ತ್ ಇಷ್ಟ ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸಸ್ ಫಾರ್ ಮೀ ಥ್ಯಾಂಕ್ ಯು ಸೋ ಮಚ್ ವಂಡರ್ಫುಲ್. ಸೊ ಪ್ರಮೋದ್ ಸರ್ ಇನ್ನೊಂದು ಇರುತ್ತೆ ಯಾನ್ ದಾದ ಮಾತ ಪನ್ಪುನೋದು ಬಟ್ ಐ ಆಮ್ ಶೋರ್ ಅರ್ನ ಒಂಜಿ 10 ಪಾಯಿಂಟ್ಸ್ ಈ ಡಾನ್ಸ್ ನಮಗೆ ತುಪ್ಪುಂಡು. ಸೊ ಪ್ರಮೋದ್ ಸರ್ ಎಂಚಂಡ್ ಈ ಪರ್ಫಾರ್ಮೆನ್ಸ್ ಇರೈ ಡೆಫಿನೆಟ್ಲಿ ಯಾನ್ ಎನ್ನೊಂದುಲ್ಲ ಯಾನ್ ದಾದ ಪನ್ಪಿನ ಮಕ್ಕಳು ರಜ್ಜನ್ಲ ಪಂಡದ ಆತದ ಬಟ್ ಕಾಸ್ಟ್ಯೂಮ್ ಕೊರಿಯೋಗ್ರಫಿ ಪ್ರಾಪ್ ಯೂಸ್ ಆ ಒಂಜಿ ಎಂಟೈರ್ ಒಂಜಿ ಇನ್ವಾಲ್ವ್ ಓಲ್ಲ ಒಂಜಿ ಕಡಿಮೆ ಒಂಜಿ ಮಕ್ಕಳು ಈ ಪ್ರಾಫಿಟ್ ಕಡಿಮೆ ಮಲ್ತೇರು ಸೊ ಮುಲ್ಪ ಕಡಿಮೆ ಮಾರ್ಕ್ ಕೊಡ್ತಾರೆ ಕಾಸ್ಟ್ಯೂಮ್ ಒಂಚೂರು ಡಲ್ ಉಂಟು ಕಾಸ್ಟ್ಯೂಮ್ ಕಡಿಮೆ ಮಾರ್ಕ್ ಓಯ್ಲ ಇಜ್ಜಿ ಕಂಪ್ಲೀಟ್ ಎಂಕ್ಲೇನ್ ಒಂಜಿ ಆತು ಇನ್ವಾಲ್ವ್ ಮಲ್ತು ಬಿಡಿಯಾರು ಮಂಜೀತ್ ನಮಿತ್ತು ಸರೋಜ್ ಖಾನ್ ಆತ್ಮ ಬತ್ತದ ಕುಲ್ದಿನಂಚೆನೆ ತೋಜೊಂದಿತ್ತು ಆ ಎಕ್ಸ್ಪ್ರೆಷನ್ ರಫ್ತಾ ಜೋಗಿ ಸ್ಟಾರ್ಟಿಂಗ್ ಸರೋಜ್ ಖಾನ್ ಅಂತೂ ಇನ್ನಂಚೆ ನಾನು ಮಂಜಿತ್ ಏರಿ ನಾ ಫೇವ್ರೆಟ್ ಕೊರಿಯೋಗ್ರಾಫರ್ ಪ್ರಮೋದ್ ಆಳ್ವೇರ್. ಓ ಸೋ ಫ್ರಾಂಕ್ಲಿ ಸ್ಪೀಕಿಂಗ್ ನಮ್ಮ ಸೌತ್ ಇಂಡಿಯಾಡೇನೆ ನಾನು ಎತ್ತೊಂಡ ಆರೆ ಬಿಕಾಸ್ ಆರೆ ಗುಪ್ಪುನ ನಾಲೆಜ್ ಐ ಡೋಂಟ್ ಥಿಂಕ್ ಸೊ ಎಂಕಲ ಸೌತ್ ಇಂಡಿಯಾದ ಇಂಕ ಆ್ಯಕ್ಚುಲಿ ಗೊತ್ತುಜಿ ಮೈಥೊಲಾಜಿಕಲ್ ಬಗ್ಗೆ ಯಾನ್ ಅರೆ ಸತ್ತೆ ಅಡ್ಮೈರ್ ಮನ್ಪ ಯಾನ್ ನೆಟೆ ಉಂತುದೈನ್ ಪನ್ಪಿನತ್ತು ಅರೆ ಮಸ್ತ್ ನಾಲೆಜ್ ಉಂಡು ಅಂಚನೆ ಸೂರಜ್ಗ್ಲ ನಮ್ಮ ಮುಲ್ತ ಹಿಸ್ಟ್ರಿದ ಬಗ್ಗೆ ಮಸ್ತ್ ನಾಲೆಜ್ ಉಂಡು ಮೈಟ್ ಬಿ ಅದ್ವಿತಿನ್ಲೆ ಒಂದೆರಡು ಮಸ್ತ್ ತೂತೆ ಏನಕ್ಕೆ ಪಂಡ ಎಂಕುಲ್ ಒಂಜಿ ಆಡಿಷನ್ ಒಟ್ಟು ಕೊಡ್ದಿತ್ತ ಹಿರೇ ನೆನಪುಪ್ಪರೆ ಜಾದ ಇಂಚೆತ್ತೆ ಇಂಚೆತ್ತೆ ಬಂಡ ಮಸ್ತ್ ತೋರೈತೆ ಓ ಅಂಚ. ಸೊ ಐಕೆನ ಫೇಸ್ ಒಳ್ಳ ತೂತಿಂದ ಆಂಡ್ ಮಂಜಿತ್ ಈರ್ ಡಾನ್ಸರ್ ಅಂತಂದೆ ಯು ಆರ್ ವೆರಿ ಗುಡ್ ಲುಕಿಂಗ್ ಆನ್ ಸ್ಟೇಜ್ ಇರ್ನ ಎಕ್ಸ್ಪ್ರೆಷನ್ ವಾಯ್ಸ್ ಇರೇ ಗುಡ್ ಡೆಫಿನೆಟ್ಲಿ ಓಂಡಲ್ಲ ತುಳು ಮೂವಿದ ಹೀರೋ ಆಪಿನ ಒಂಜಿ ಪೂರಾ ಡಾನ್ಸ್ ಮಮ್ಮಿ ಡಾನ್ಸಿಗೆ ಬಂದಿದೆ ಡಾನ್ಸ್ ಮಮ್ಮಿ ಡಾನ್ಸಿಗೆ ಬರ್ತಿದೆ ಮಮ್ಮಿ ಫೈನಲ್ ಆಗಿ ಪೋಪರ್ ಹೆಜ್ಜೆ ಗೊತ್ತುಜಿ ಬಟ್ ನಮ್ಮ ಕೊರಿಯೋಗ್ರಾಫರ್ ಅಂತೂ ಚಾನ್ಸ್ ಹಾಕಿರಿ ಕಂಗ್ರ್ಯಾಚುಲೇಷನ್ಸ್ ಜೋರ್ದ ತಾಟಿ ಬರಡು ಎಕ್ಸ್ಪ್ರೆಷನ್ ಪ್ರತಿಯೊಂದು ಬೀಟ್ನು ಆರು ಫೀಲ್ ಮಲ್ತೊಂದಿತ್ತೇರು ಆ್ಯಂಡ್ ನವನೀತಾ ಸೂಪರ್ ಯಾ ಲಾಸ್ಟ್ ಟೈಮ್ ಮಸ್ತಾನಿಲ್ಲ ಅದೇ ಪೊರ್ಲು ಮಲ್ತಿತ್ತಾರೆ ಎಂಕ್ಲು ಅದ್ವಿತಿ ಬಂಡಲ್ ಕೆಲದ ಕಾಸ್ಟ್ಯೂಮ್ಸ್ ಅವಡೆ ನಿಕ್ಲು ಒಂಚೂರು ಜಾಗ್ರತೆ ಪೋಡು ಹೆಡ್ ಗೇರ್ಸ್ ಪಾಡ್ನಾಗ ಐನ್ ಪೂರ ಇರೊಂಜಿ ಮನಸ್ಸು ದೀದು ಇನ್ನು ಪರ್ಫೆಕ್ಟ್ ಅದು ಫುಲ್ ತರ ಓಲಾ ಇನ್ನ ಪರ್ಫಾರ್ಮೆನ್ಸ್ಗೆ ಡಿಸ್ಟರ್ಬ್ ಆವಂದಿನ ಅಂಚೆನೆ ಕಂಪ್ಲೀಟ್ ಅದೊಂಜಿ ಇರ ಐನ್ ಕೇಂದ್ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಎಂದು ಪನೋಲಿ. ಎನಿವೆ ಗಾಡ್ ಬ್ಲೆಸ್ ಯು, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಅಂಡ್ ಆ್ಯಡ್ ಮನ್ಪುನಾಂಡ ಇನ್ನು ನವನೀತಲ ಒಂಜಿ ಬೇತನೆ ಚೇಂಜ್ ಇತ್ತಂಡು ಡ್ಯಾನ್ಸಿಂಗ್ ಪರ್ಫಾರ್ಮ್ ಇರ್ನ ಎಕ್ಸ್ಪ್ರೆಷನ್ ಬಾಡಿ ಬ್ಯಾಲೆನ್ಸ್ ಅವು ಪೂರ ಎಂಕಲ್ ಪನ್ರಾಯ್ಜಿ ಐಕೆ ಮುಲ್ಪ ಬನ್ನೊಂದುಲ್ಲ ಯು ನೇಲ್ಡ್ ದ ಶೋ ಟುಡೇ ಯು ವರ್ ವೆರಿ ಸ್ಟ್ರಾಂಗ್ ಟುಡೇ. ಸೊ ವೆಲ್ ಸುಮಾರು ಪರ್ಫಾರ್ಮೆನ್ಸಸ್ ತಗೊಂಡು ಬತ್ತಾ ಎಸ್ ಒಂಜಿ ಪ್ರಾಬ್ಲಮ್ ಉಂಡು ಅಂದವೇ ಆ ಪ್ರಾಬ್ಲಮ್ ಎಂಕ್ಲ ಗೊತ್ತೊಂದುಂಡು ಆ ಪ್ರಾಬ್ಲಮ್ದ ಬಗ್ಗೆನೇ ಯಾನ್ ಪಾತೆರ್ಗ ಅಂದೆನ್ನೊಂದಿತ್ತೆ ಆ ಪ್ರಾಬ್ಲಮ್ದ ಬಗ್ಗೆ ಒಂಜಿ ನಿಕುಲ್ ಹಾಕ್ಲಿಕ್ಕೆ ತೆರಿಪಾಂಡ್ ಹಾಕ್ಲಿಕ್ಕೆ ಒಂಚೂರು ಪ್ರಾಬ್ಲಮ್ ಉಂಡು ಎಸ್ ಅಂದೆ ಪೂರಲ ಓಕೆ ಒಂಜಿ ಪ್ರಾಬ್ಲಮ್ ಇತ್ತಿಂದು ಮಾತ್ರ. ಸೊ ಎಸ್ ಗೋಲ್ಡನ್ ಬಜರ್ ಪರ್ಫಾರ್ಮೆನ್ಸ್ ನವನೀತಾ ಆ್ಯಂಡ್ ಮಂಜೀತ್ ಕಂಗ್ರ್ಯಾಚುಲೇಷನ್ಸ್ ಬಾರಿ ಪೊರ್ಲುಡು ನಿಕುಲು ಸ್ಟೇಜಿಗೆ ಬರ್ತಾರೆ ಆ್ಯಂಡ್ ಎಸ್ ಕೊಡೋರ ಸ್ಟೇಜಿನ ಮೆನ್ಕಾದು ಪೋಯಾರ ನಿಕುಲ್ ಮಾತ್ರ ಮೆನ್ಕಾಯಿನತ್ತು ಗೋಲ್ಡನ್ ಬಜರ್ಲ ಮೆನ್ಕಾಂಡು. Congratulations Navanita and Manjit. You're qualified for the next round, that is semi-finale. You are the second contestant to go for semi-finale directly. Congratulations. ಸೊ ಕ್ವಾರ್ಟರ್ ಫಿನಾಲೆಯ ಇಷ್ಟು ಎಪಿಸೋಡ್ಗಳಲ್ಲಿ ಎರಡನೇ ಕಂಟೆಸ್ಟೆಂಟ್ ಡೈರೆಕ್ಟ್ ಆಗಿ ಸೆಮಿಫಿನಾಲೆಗೆ ನೀವು ಕನ್ಫರ್ಮ್ ಆಗಿ ನೀವಲ್ಲಿ ನಿಮ್ಮ ಜಾಗವನ್ನು ಬುಕ್ ಮಾಡ್ಕೊಂಡಿದ್ದೀರಾ ಅಂತ ಅವ್ರು ಹೇಳಾಯಿತು. ಅದರ ಜೊತೆಗೆ ನವನೀತ ಒಂಚೂರು ಇನ್ನೊಂದುಲ್ಲಿರುತ್ತೆ ಆಂಡ್ ಅಲ್ತಿಡ್ದು ಕ್ವಾರ್ಟರ್ ಫಿನಾಲೆ ಬಂದಾಗ ಸರ್ ರಿಂಗ್ ಕಂತದ ರಿಂಗ್ ದುಲೆ ಕಡಪುಡಿಯರಿ ಯಾನ್ ಪೋಯೆ ನನ್ನ ಇತ್ತೆ ಸೆಮಿಫಿನಾಲೆ ಅಂದ್ರೆ ಸೂರಜ್ ಸರ್ ಬಂದಾತಂದು ಇತ್ತೇನೆ ಶುರು ಮಲ್ಪಿ ನಾನು ಹೋಯ್ತ ಉಲೆ ಕಡಪುಡ್ನು ದಾದ ಮಾತ ಮಲ್ಪುನು ಒಲ್ತುರ್ದು ಲಾಗಿ ಅವನು ಒಲ್ತುರ್ದು ಬಿದೇಕೊನಪ್ಪನು ಎಸ್ ನೆಕ್ಸ್ಟ್ ನೀರ್ನ ಪರ್ಫಾರ್ಮೆನ್ಸ್ಗೆ ಕಾತೊಂದುಲ್ಲ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಟು ಬೋತ್ ಆಫ್ ಯು.
ಒಂದು ಗೋಲ್ಡನ್ ಬಜರ್ ಪರ್ಫಾರ್ಮೆನ್ಸ್ ನೋಡಿದ ಮೇಲೆ ನಮ್ಮ ಎಕ್ಸೈಟ್ಮೆಂಟ್ ಇನ್ನೂ ಜಾಸ್ತಿ ಆಗುತ್ತೆ. ಯಾಕಂತ ಹೇಳಿದ್ರೆ ನಮ್ಮ ಎಕ್ಸೈಟ್ಮೆಂಟ್ಗಿಂತ ಜಾಸ್ತಿ ಮುಂದೆ ಬರುವಂತಹ ಕಂಟೆಸ್ಟೆಂಟ್ಸ್ ಯಾರಿದ್ದಾರೆ ಅವರು ಕೂಡ ಇದೇ ರೀತಿ ಗೋಲ್ಡನ್ ಬಜರ್ನ ತೆಗಿಬೇಕು ಅನ್ನೋ ಒಂದು ಒಂದು ಹಠಾನ ಇಟ್ಕೊಂಡು ಈ ಸ್ಟೇಜ್ ಮೇಲೆ ಬರ್ತಾರೆ. ಎಸ್ ಆಫ್ ಕೋರ್ಸ್ ಅವ್ರು ಬರಬೇಕು. ಆದರೆ ಅದಕ್ಕಿಂತ ಮುಂಚೆ ಇದೀಗ ಒಂದು ಸಣ್ಣ ವಿರಾಮವನ್ನು ತಗೊಳ್ತಾ ಇದ್ದೀವಿ. ಈ ಬ್ರೇಕ್ನ ನಂತರ ಮತ್ತೊಂದು ಪರ್ಫಾರ್ಮೆನ್ಸ್ ಇದೆ. ಸೊ ಹಾಗಾಗಿ ಎಲ್ಲೂ ಹೋಗಬೇಡಿ, ನೋಡೋಣ ಅವರು ಗೋಲ್ಡನ್ ಬಜರ್ ತಗೊಳ್ತಾರೋ ಇಲ್ಲವೋ ಅಂತ. ಸ್ಟೇ ಟ್ಯೂನ್ಡ್. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 6 ಪವರ್ಡ್ ಬೈ ಸಿಟಾಡೆಲ್ ಡೆವಲಪರ್ಸ್ ಹಾಗೆ ಅಮೃತ್ ನೋಣಿ. ಈ ಒಂದು ಕಾರ್ಯಕ್ರಮಕ್ಕೆ ಸಂತೋಷ್ ರೈಸ್ ಮಿಲ್ಸ್ ಪ್ರೈವೇಟ್ ಲಿಮಿಟೆಡ್ ಅವರು ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ. ಸತ್ಯನಾಥ್ ಸ್ಟೋರ್ಸ್ ಅವರು ಸಹಕಾರ ಕೊಟ್ಟಿದ್ದಾರೆ. ಆಭರನ್ ಟೈಮ್ಲೆಸ್ ಜ್ಯುವೆಲರಿ ಅವರ ಒಂದು ಸಹಕಾರ ಇದೆ. ಹಾಗೆ ಅರುಣಾ ಮಸಾಲದ ಸಹಕಾರ ಕೂಡ ಇದೆ. ಅಷ್ಟು ಮಾತ್ರ ಅಲ್ಲ, ಎಷ್ಟೋ ತಾಯಂದ್ರು ಹಾಗೆ ಅವರ ಕುಟುಂಬದ ಸಹಕಾರ ಕೂಡ ಈ ಕಾರ್ಯಕ್ರಮಕ್ಕೆ ಇದ್ದು ಈ ಕಾರ್ಯಕ್ರಮ ಎಲ್ಲರ ಮನಸ್ಸನ್ನು ಗೆಲ್ತಾ ಇದೆ. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ ಪ್ರತಿ ಎಪಿಸೋಡಲ್ಲೂ ಬೇರೆ ಬೇರೆ ಕಾನ್ಸೆಪ್ಟ್ಗಳು, ಬೇರೆ ಬೇರೆ ಹೊಸ ವಿಚಾರಗಳನ್ನು ಪಡ್ಕೊಂಡು ಈ ಸ್ಟೇಜ್ ಮೇಲೆ ತಾಯಂದ್ರು ಬಂದು ಅವರ ಡಾನ್ಸ್ನ ತೋರಿಸ್ತಾ ಇದ್ದಾರೆ. ಈ ಎಪಿಸೋಡ್ನ ಒಂದು ಸ್ಪೆಷಾಲಿಟಿ, ಅವ್ರು ಮಾತ್ರ ಕುಣಿಯೋದಲ್ಲ, ಅವರನ್ನು ಕುಣಿಸುವಂಥ ಕೊರಿಯೋಗ್ರಾಫರ್ಸ್ನ ತಗೊಂಡು ಬಂದು ಒಂದು ಪ್ರಾಪ್ನ ಇಟ್ಕೊಂಡು ಈ ಸ್ಟೇಜಲ್ಲಿ ಅವರ ಡಾನ್ಸ್ ಪರ್ಫಾರ್ಮೆನ್ಸ್ನ ತೋರಿಸ್ತಾ ಇದ್ದಾರೆ. ಸೊ ಕಟ್ಟ ಕಡೆಯ ಈ ಎಪಿಸೋಡ್ನ ಕಂಟೆಸ್ಟೆಂಟ್ನ ಸ್ಟೇಜ್ ಮೇಲೆ ಕರೆಯುವಂತಹ ಸಮಯ. ಈಗಾಗಲೇ 2 ಕಂಟೆಸ್ಟೆಂಟ್ಸ್ಗಳು ಅವರ ಮ್ಯಾಜಿಕ್ನ ತೋರಿಸಿದ್ದಾರೆ. ಒಂದು ಗೋಲ್ಡನ್ ಬಜರ್ ಈಗಾಗಲೇ ನಾವು ಅದನ್ನು ನೋಡಿದ್ದೀವಿ. ಮುಂದಿನ ಪರ್ಫಾರ್ಮೆನ್ಸ್ಗೆ ಗೋಲ್ಡನ್ ಬಜರ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಪರ್ಫಾರ್ಮೆನ್ಸ್ ಅಂತೂ ಜಬರ್ದಸ್ತ್ ಆಗಿರುತ್ತೆ ಅನ್ನೋ ಒಂದು ನಂಬಿಕೆ ನನ್ನಲ್ಲಿದೆ. ವೇದಿಕೆ ಮೇಲೆ ಚೇತನಾ ಹಾಗೆ ಜಾನ್ವಿ ಅವರು ಬರ್ತಾ ಇದ್ದಾರೆ. ಆ್ಯಂಡ್ ಇವರು ಒಂದು ಟವಲ್ನ ಇಟ್ಕೊಂಡು ಬರ್ತಾ ಇದ್ದಾರೆ. ಈ ಟವೆಲ್ ಮಾತ್ರ ಅಲ್ಲ, ಈ ಸ್ಟೇಜ್ ಮೇಲೆ ಫೈರ್ನ ಹಾಕೋದಕ್ಕೆ ಬರ್ತಾ ಇದ್ದಾರೆ. ಸೊ ಈ ಫೈರ್ ಪರ್ಫಾರ್ಮೆನ್ಸ್ಗೋಸ್ಕರ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಚೇತನಾ ಆ್ಯಂಡ್ ಜಾನ್ವಿ ಆನ್ ಸ್ಟೇಜ್. अरे ये पुष्पा अब तक क्यों नहीं आया? माटी मेला कभी टाइम पे आता ही नहीं. मुझों पे धार रहे, हाथ में कुल्हाड़ रहे, युद्ध की पुकार रहे, करता ना समझौता. ए बिड्डा ये मेरा अड्डा, ए बिड्डा ये मेरा अड्डा, ए बिड्डा ये मेरा अड्डा, और ए बिड्डा ये मेरा अड्डा. पुष्पा पुष्पा नाम सुन के फ्लावर समझे क्या? फ्लावर नहीं, फायर है मैं. तू जानू वानू जो कहता है बीवी तेरी हूँ लगता है सामे मोर सामे. मैं सामी सामी जो कहती हूँ मर्द मेरा तू लगता है सामे मोर सामे. तेरे पीछे पीछे चलूं जैसे, तेरे पीछे पीछे चलूं जैसे मंदिर की सीढ़ी पे चढ़ूं सामे. तेरे बगल बैठूं ऐसे जैसे शिव के बगल गौरी मोर सामे. ओ डगर जहाँ तेरी नजर ले जाए रे प्रेम नगर सामे. ऐसा मैं अरे सामे आजा सामे, बलम सामे परम सामे सनम सामे. अरे सामे आजा सामे, बलम सामे परम सामे सनम सामे. पहनू जो नई चुनर ना पड़े तेरी नजर,
सामे अरे सामे आजा सामे बलम सामे परम सामे सनम सामे अरे सामे आजा सामे बलम सामे परम सामे सनम सामे श्रीवल्ली ए श्रीवल्ली अच्छा लगा ना मैं तेरी झलक शर्फी श्रीवल्ली नैना मदक बर्फी तेरी झलक शर्फी श्रीवल्ली बातें करे दो हर्फी కోకా 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 కడితే కొర కొరమంటూ చూస్తారు పొట్టి పొట్టి కౌనే వేస్తే పట్టి పట్టి చూస్తారు కోకా కాదు కౌను కాదు కట్టులోన ఏముంది మీ కళ్ళల్లోనే అంతా ఉంది మీ మగ బుద్ధి వంకర బుద్ధి ఊ అంటవా అమ్మవా ఊ అంటవా అమ్మవా ఊ అంటవా అమ్మవా ఊ అంటవా అమ్మవా పెద్ద మనిషిలాగా ఒకడు పోజులు కొడతాడు మంచి మంచి మనసుందంటూ ఒకడు నీతులు చెబుతాడు మంచి కాదు చెడ్డ కాదు అంతా ఒకటే జాతండి దీపాలన్నీ ఆర్పేశాక దీపాలన్నీ ఆర్పేశాక అందరి బుద్ధి వంకర బుద్ధి అంటవా అమ్మవా అంటవా అమ్మవా అంటవా అమ్మవా అంటవా मैं झुकेगा नहीं पुष्पा नाम सुन के फ्लावर समझा है क्या? ये फ्लावर नहीं है, फायर. चेतना नाम सुन के मैं तो कुछ और ही सोच रहा था, बट ये चेतना कुछ और ही निकली. सो आग लगा डाला बन बरते अंचा फस्ट निगरे स्टेज ಎಂಕುಲ್ ತೂನಾಗ ಕರೀನ ರೌಂಡ್ ಒಂಜಿ ಮಾಧುರಿ ದೀಕ್ಷಿತ್ ಅದು ಭಾರಿ ಸೌಮ್ಯ ಅದು ಆಜ ನಚ್ಲೆ ನಚ್ಲೆ ಅಂತ ಬಂದು ಮಾತ್ರ ನಲಿಪಾಯರು ಇನಿ ಯಾರು ಅಲ್ಲು ಅರ್ಜುನ್ ಅದು ಆಯ್ತಾ ಒಟ್ಟಿಗೆ ಐ ಹ್ಯಾವ್ ಟು ಟೆಲ್ ನಮ್ಮ ರಶ್ಮಿಕಾ ಮಂದಣ್ಣದಲ್ಲ ಕಡಿಮೆ ಇಜ್ಜಾಂಡು ಸೊ ಒಂದು ಇಡೀ ಪಿಕ್ಚರ್ನ ಮುಲ್ಪ ಪತ್ತೊಂದು ಬತ್ತೇರು ನಿಖಲ್ ಮೋಸ್ಟ್ಲಿ ಲಾಸ್ಟ್ ರೌಂಡೇ ಉಲ್ಲರ ಅಂದ ಅವೆಲ್ಲ ಪತ್ತೊಂದು ದುವೆಲ್ಲ ಪತ್ತೊಂದು ಒಟ್ಟಿಗೆ ಬತ್ತಾರ ಅಂದತೆ ದಪ್ಪನಾಗ ಲಾಸ್ಟ್ ರೌಂಡ್ ಎಂಕುಲ್ ಕೊಡ್ತಿತ್ತಿರ ನಿಖಲೆ ಕಾನ್ಸೆಪ್ಟ್ ಒಂಜಿ ಮೂವಿದ ಒಂಜಿ ಕ್ಯಾರೆಕ್ಟರ್ನ ಪತ್ತೊಂಬರೋಡೊಂದು ಇನಿ ಅವೆಲ್ಲ ಆಯ್ತಾ ಒಟ್ಟಿಗೆ ಪ್ರಾಪ್ಸ್ ಇಲ್ಲ ಆ ಬೈರಸ್ ಅಂತೂ ಪಾಪ ವಾ ಜನ್ಮದ ಒಂಜಿ ಪುಣ್ಯನ ಗೊತ್ತುಚಿ ಆ ಬೈರಸ್ ತಿರ್ತು ಬುರ್ದು ಮಿತ್ತು ಬದ್ದು ದಾದಾಣ್ಣ ಇನ್ಕುಲು ಬೈರಸ್ ಬಿಡ್ರೆ ರೆಡಿ ಇಜ್ಜಾಂಡು ಬೈರಸ್ಗೆ ಬಚ್ಚಿದ್ದು ಬೋತುಂಡು ಅಣ್ಣ ನಿಕ್ಲೇಗೆ ಬಚ್ಚಿದ್ದು ಅದೇ ಓಕೆ ಸೊ ಒಟ್ಟು ಏತು ಬೈರಸ್ ಖರ್ಚು ಮಂತಾರೆ ಇಡೀ ಪರ್ಫಾರ್ಮೆನ್ಸ್ ಆಪುನೇಟ ಸುರುಡ್ದು ದುವೆ ಬೈರಸ್ ಉಂಡ ರಡ್ಡದೆ ತೊಂದರ್ ಆ ಬೈರಸ್ಗೆ ಬಚ್ಚಂಡಿ ನಿಖಲ ಡಾನ್ಸ್ ತೋದು ಲಾಸ್ಟ್ ಒಂದು ಒಂಜಿ ಬೈರಸ್ ಓರಿದು ನಿತ್ತೆ ಓಕೆ ಪೋನಾಗ ಎಂಕ್ಲೆ ಕೋರ್ಲೆ ಬೈರಸ್ ಬೇಗ ರೋಚರ್ ಆಪಣ ಎಂಕ್ಲೆಗೆ ಓಕೆ ಸೊ ಒಂದು ಫೈರ್ ಪರ್ಫಾರ್ಮೆನ್ಸ್ ನಾನು ಆಗಲೇ ಹೇಳಿದೆ ಇದೊಂದು ಫೈರ್ ಪರ್ಫಾರ್ಮೆನ್ಸ್ ಆಗಿರುತ್ತೆ ಅಂತ ನಾನು ಜ್ಯೋತಿಷ್ಯ ನುಡಿಯೋಲ್ಲ ಬಟ್ ಇಲ್ಲಿ ಇದನ್ನು ನೋಡಾದ್ಮೇಲೆ ನನಗಂತ ಅನಿಸ್ತು ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್ ನಾನು ಎಂಜಾಯ್ ಮಾಡಿದೆ ಡಾನ್ಸ್ ಐ ಡೋಂಟ್ ನೋ ಅಬೌಟ್ ದ ಟೆಕ್ನಿಕ್ಯಾಲಿಟೀಸ್ ಬಟ್ ಅದನ್ನು ಹೇಳೋದಕ್ಕೆ ನಮ್ಮ ಜಡ್ಜಸ್ಗಳಲ್ಲಿದ್ದಾರೆ ಅವರು ಆ ಟೆಕ್ನಿಕ್ಯಾಲಿಟೀಸ್ ಎಲ್ಲವನ್ನ ನಿಮ್ಮ ಮುಂದೆ ಇಡ್ತಾರೆ ಬಟ್ ನಮಗಂತೂ ಈ ಡಾನ್ಸ್ ನೋಡಿದಾಗ ನಿಮ್ಮ ಎಂಟ್ರಿಯಿಂದ ಹಿಡಿದು ನೀವಿಲ್ಲಿ ಬಂದು ನೀವಿಬ್ಬರು ಡಾನ್ಸ್ ಮಾಡೋದಾಗಿರಲಿ ಇತ್ತೆ ಸದ್ಯಕ್ಕೆ ನಮ್ಮ ಜಡ್ಜಸ್ನ ಕುಲ್ ಕಾತೊಂದುಲ್ಲೇರು ಪೂರ ಮೇನೆ ಪಣ್ಣದ ಮುಗಿತಾನೆ ಎಂಕುಲ್ದೆ ಒಕ್ಕಡೆ ಮೂಲ ಕುಲ್ಲ ದಿನ ಅಂದ್ ಸೊ ಪ್ರಮೋದ್ ಆಳ್ವಾ ಸರ್ ಎಂಚಾಂಡ್ ನಮ್ಮ ಪರ್ಫಾರ್ಮೆನ್ಸ್ ಪ್ರಮೋದ್ ಆಳ್ವಾ ಬೋಲೆಗಾ ನೆಹಿ बोलेगा नहीं झुकेगा ಸೂಪರ್ ಎಸ್ ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟು ಕಂಟೆಸ್ಟೆಂಟಲ್ಲಿ ಒಂದು ಪ್ರಾಪನ್ನು ಅದು ಸ್ಟೆಪ್ಸ್ ಆಗಲಿ ಗೂಂಗಟ್ಟಾಗಲಿ ಅದನ್ನು ದುಪ್ಪಟ್ಟಾಗಲಿ ಪ್ರತಿಯೊಂದನ್ನು ಮಾಡಿದ್ದು ಇಟ್ಸ್ ಲೈಕ್ ಮ್ಯಾಜಿಕ್ ಥ್ಯಾಂಕ್ ಯು ಸೋ ಮಚ್ ಸರ್ ಈ ರೀತಿ ನಂಗೆ ಒಂದು ಪೊಣ್ಣೊಂದು ಗೊತ್ತೇ ಅಪ್ಪಜಿ ಸೀರಿಯಸ್ಲಿ ಇಲ್ಲ
ಎಲ್ಲರ್ಲ ಅಂಚನೆ ಏರೆಗ್ಲ ಗುರ್ತದಕ್ಕೆ ಫಸ್ಟ್ ಅಂದೆ ಅದು ಮುರನ್ ಹಿಡ್ದಿಂಚಿ ಇಂಚೆನುಲ್ಲರ ಅದಕ್ಕೋಸ್ಕರ ಅಂದೆ ಈ ಕ್ಯಾರೆಕ್ಟರ್ಗೆ ಬರೋಡು ಮುರಣ ದಿಂಚಿ ಗಡ್ಡ ಪಾಡ್ದು ಜೊತೆ ಒಂದು ಕಾಣಲಕ್ಕ ನಾ ಪಾಪ ಅರ್ನ ಕಂಡನಿಗೆ ಟೆನ್ಷನ್ ನಾವು ಯಾರಿಗೆ ಡಾನ್ಸ್ ತೂದು ಖುಷಿ ಅವು ಇಂಚ ತೂದು ಟೆನ್ಷನ್ ಅವರೇ ಬಾಲೆಗೆ ಬಕ್ಕ ಕನ್ಫ್ಯೂಷನ್ ಅಂಡ ಬಕ್ಕ ಬಾಲೆ ಇಲ್ಲಾಡು ಪಪ್ಪನ್ ತೂದು ಬೋಡಿ ಪಪ್ಪನ್ ಬೋಡಿ ಅವೇ ಒಂಜಿ ಪುಷ್ಪ ಹಾಕೊಂಡು ಇಲ್ಲಾಡು ಪಣ ಪುಷ್ಪಲಕ ಇಂಚ ಆರು ಇಂಚೆ ನಿಪ್ಪುನ ಬಕ ಚಪ್ಪಲ್ ಬಿಡ್ದು ಬರ್ಪುನ ಆರು ಇಂಚೆ ಇಂಚ ಸೀರಿಯಸ್ಲಿ ಮನ್ಪೆ ಅಲ್ಲ ಒಂದು ಶ್ರೀವಲ್ಯ ಸಾಂಗ್ ಉಂಡತೆ ಆಯ್ತು ಸ್ಟೆಪ್ ಕ್ಲೀನ್ ಎಕ್ಸಾಕ್ಟ್ ಮಲ್ಪ ಬೈದರ ಅಯ್ಯ ಮಗಲ್ ಬಂಡಿನ ಯಾನೆನ್ನೆ ಅವಲ್ಲ ಇಲ್ಲಡು ಪಪ್ಪ ಇಂಚೆನೆರ ಕತ್ತಲೆಗೆ ಇಲ್ಲಾಗ ಬರ್ಬೋದು ಚಪ್ಪಲ್ ಪೂರ ಬುಡ್ದು ಪೂರ ಬರ್ಪುನೊಂದು ಇಜ್ಜ ಆರು ಬೈದರೆ ಓಲೇರ್ ಆರು ಪುಷ್ಪತ್ ಸರ್ ಪುಷ್ಪಡ್ಲ ಆರು ಒಂಚೂರು ನೆಕ್ಸ್ಟ್ ಲೆವೆಲ್ ಗುಲ್ಲೇರ ಆರಿತ್ತೆ ಇದು ಪುಷ್ಪತ್ ಒಂದು ಪಪ್ಪ ನಿರ್ದೇವಂತ ಎತ್ತು ಕೊಡ್ತೀನಿ ಜಾಸ್ತಿ ಬರ್ತೀನಿ ಚೂರ್ ಚೂರು ಸೈಡ್ ಚೂರ್ ಚೂರ್ ಎತ್ತದು ಕೊಡ್ತಿಲ್ಲ ಕೊಟ್ಟು ಎಂಕ್ಲೇಕ್ ಅವೇ ಪ್ರಾಪ್ಸ್ ಒಂಜಿ ಯೂಸ್ ಮಾಡ್ತೀನಿ ಅವಡು ಎಕ್ಸ್ಪ್ರೆಷನ್ ಡೇ ಅರ್ಧ ಜಾನ್ವಿ ಅಂತೂ ಮೈ ಗುಡ್ನೆಸ್ ಜಾನ್ವಿನ ಎಕ್ಸ್ಪ್ರೆಷನ್ ಆ ಒಂಜಿ ಹೀರೋಯಿನ್ ಪಲಿಯಂಚಲ ಹೀರೋಯಿನ್ ಮೆಗ್ದಿ ಅಯ್ಯೋ ಮೈ ಗುಡ್ನೆಸ್ ಒಂದು ಎಕ್ಸ್ಪ್ರೆಷನ್ ಥ್ಯಾಂಕ್ ಯು ಸೋ ಮಚ್ ಕೊರಿಯೋಗ್ರಫಿ ಜಾನ್ವಿ ಮಲ್ತಿನಿ ಅಂದೆ ಸರ್ ಯಾನೇ ಮಂತೀನಿ ಏತು ದಿನದ ತೊನ್ಯಾರಿ ಎಂಕುಲು ಒಂಜಿ 14 ಡೇಸ್ ಲೈಕ್ 2 ವೀಕ್ಸ್ 10 ಡೇಸ್ ಸೊ ಪ್ಲಾನಿಂಗ್ ಪೂರ ಸೇರ್ದು 14 ಡೇಸ್ ಒಂಜಿ ಸೊ ನಿಕ್ಲ 2 ವೀಕ್ ದ ಐ ಎಫರ್ಟ್ ಈ ಒಂಜಿ 4 ಮಿನಿಟ್ಸ್ ಒಂಜಿ ಕಂಪ್ಲೀಟ್ ನಿಕ್ಲ ಪ್ರಾಕ್ಟೀಸ್ ತೋಜೊಂದಿತ್ತು ಥ್ಯಾಂಕ್ ಯು ಸೋ ಮಚ್ ಕ್ಲಮ್ಸಿ ಆವಡು ಒಂಜಿ ಓವರ್ ಆವಡು ಒಂಚೂರು ಕಡಿಮೆ ಆವಡು ಡೆಫಿನೆಟ್ಲಿ ಐ ಆಮ್ ಸ್ಪೀಚ್ಲೆಸ್ ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಓಕೆ ಸೊ ಮೂವಿಂಗ್ ಆನ್ ನೆಕ್ಸ್ಟ್ ಅದ್ವಿತಿ ಶೆಟ್ಟಿ ಎಂಚಾಂಡಿ ಪರ್ಫಾರ್ಮೆನ್ಸ್ ರೀ ಒಂದು ಪುಷ್ಪ ಹತ್ತು ಫೈರ್ ಪರ್ಫಾರ್ಮೆನ್ಸ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಆಸಮ್ ಹೆಂಗೆ ಮಸ್ತ್ ಇಷ್ಟ ಅಂಡು ಫಸ್ಟ್ ಆಫ್ ಆಲ್ ಪ್ರಾಪ್ ಯೂಸೇಜ್ ಕೆಲವೊಂಜಿ ಯುನೀಕ್ನೆಸ್ ಯಾನ್ ಸುಮಾರು ರಿಯಾಲಿಟಿ ಶೋಸ್ ತೂತೆ ಸುಮಾರು ವೀಡಿಯೋಸ್ ಡಾನ್ಸ್ ವೀಡಿಯೋಸ್ ತೂವೊಂದು ಉಪ್ಪೈಂಕುಲು ಬಟ್ ಈ ರೀತಿಡು ಒಂಜಿ ಟವಲ್ ಯೂಸ್ ಮಂದಿನ ಉಂಡತೆ ಜಾನ್ವಿ ಥ್ಯಾಂಕ್ ಯು ಮ್ಯಾಮ್ ಅಮೇಝಿಂಗ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಿಜ ಕೆಲವೊಂಜಿ ಪ್ಲೇಸಸ್ ಎಂಕ್ಲೆಗ್ ನಿಕ್ಲು ಲೈಕ್ ಕೆಲವೇ ತೂದುಪ್ಪೇರು ಎಂಕಲು ಆಟೋಮ್ಯಾಟಿಕ್ ಕ್ಲಾಪ್ ಮಂತೊಂದಿತ್ತ ಎಂಜಾಯ್ ಮಂತೊಂದಿತ್ತ ನಿಕ್ಲನ ಪರ್ಫಾರ್ಮೆನ್ಸಿನು ಆ್ಯಂಡ್ ಜಾನ್ವಿ ಆರ್ ಎನ್ ಅಮೇಝಿಂಗ್ ಡಾನ್ಸರ್ ಥ್ಯಾಂಕ್ ಯು ಸೋ ಮಚ್ ಮೀನ್ಸ್ ಅ ಲಾಟ್ ಮ್ಯಾಮ್ ಥ್ಯಾಂಕ್ ಯು ರಿಯಲಿ ಇದನ್ನ ಎಕ್ಸ್ಪ್ರೆಷನ್ ಆವಡು ಇದನ್ನ ಬಾಡಿ ಲ್ಯಾಂಗ್ವೇಜ್ ಪರ್ಫೆಕ್ಟ್ ಥ್ಯಾಂಕ್ ಯು ಆ್ಯಂಡ್ ಚೇತನ ಈರೊಂದು ಎಕ್ಸಾಕ್ಟ್ ಅವೆ ಸರ್ ಪನ್ಲೆಕ್ಕನೆ ಈರ ಇಂಚ ನಾರ್ಮಲ್ ಪಿದೈ ಪಾರ್ಕಿಂಗ್ ಮೀರಿ ತಿಕ್ಕಿಯರಲ್ಲ ಯಾನ್ ಮೀರಿ ಸ್ಮೈಲ್ ಕೊರ ರಾಂಜೋ ಪಂದು ಅವೇ ಬಟ್ ಟ್ರಸ್ಟ್ ಮೀ ಇರ್ ಬತ್ತದು ಉಂತುನ ಸಿ ದಟ್ ಈಸ್ ಮೆಥಡ್ ಆ್ಯಕ್ಟಿಂಗ್ ಇರ್ ಆ ಒಂಜಿ ಇನ್ವಾಲ್ವ್ಮೆಂಟೆಡ್ ಉಲ್ಲಾರು ಪರ್ಫಾರ್ಮೆನ್ಸ್ಗೆ ದಟ್ ಈಸ್ ದ ಡೆಡಿಕೇಶನ್ ಯು ಹ್ಯಾವ್ ಟುವರ್ಡ್ಸ್ ಯುವರ್ ಪರ್ಫಾರ್ಮೆನ್ಸ್ ದಟ್ ಆಲ್ಸೋ ಮ್ಯಾಟರ್ಸ್ ಬಿಕಾಸ್ ಅವು ಎಂಕ್ಲೆ ಕನೆಕ್ಟ್ ಹಾಕೊಂಡು ಬೇಗ ಇರು ನಡತೊಂದು ಬರ್ಪುನ ಅವಡು ಅರ್ನೊಟ್ಟಿಗೆ ವಾಟ್ ಎವರ್ ದ ಸ್ಟೆಪ್ಸ್ ಯು ಡಿಡ್ ಎಂಕ್ಲೆಗ ಪ್ರಾಪರ್ ಪುಷ್ಪ ಮೂವಿ ತುಯಿಲಕ್ಕನೆ ಆಡ್ ಮುಲ್ಕುಲು ಥ್ಯಾಂಕ್ ಯು ಸೋ ಮಚ್ ಇರು ಅರೆಗೊಂಜಿ ಸಪೋರ್ಟ್ ಕೊರೊಂದುಲ್ಲಾರು ಇಡೆಮುಟ್ಟ ಬೈದರ್ ಐ ಥಿಂಕ್ ಐ ಶುಡ್ ಅಪ್ರಿಷಿಯೇಟ್ ಯು ಆಸ್ ವೆಲ್ ನಿಕ್ಕುಲ್ ಪೂರ ಕೊರ್ಪುನ ಕಾನ್ಫಿಡೆನ್ಸ್ ಮುಲ್ಪೆಂಕ್ಲೆ ಪರ್ಫಾರ್ಮೆನ್ಸಸ್ ತೋಜುಂಡು ಸೊ ಇಂಚೆನೆ ಸಪೋರ್ಟ್ ಮಂತೊಂದು ಪ್ಲೇ ಆ್ಯಂಡ್ ಕಂಗ್ರಾಟ್ಸ್ ಇರೆಗ್ಲ ಬಿಕಾಸ್ ಆರ್ ಪುಷ್ಪ ಓಕೆ ತಗ್ಗಿದಲೆ ಓಕೆ ನೆಕ್ಸ್ಟ್ ಸೂರಜ್ ಸರ್ ಎಂಚಾಂಡ್ ನಮ್ಮ ಪುಷ್ಪ ಪರ್ಫಾರ್ಮೆನ್ಸ್ ಚೇತನ್ ಆ್ಯಂಡ್ ಜಾನ್ವಿ ಎಂಗೆ ಮಸ್ತ್ ಇಷ್ಟ ಇಂದಾದ ಪಂಡ ಕೊರಿಯೋಗ್ರಫಿ ದ ಲೈನ್ಸ್ ಒಂಜಿ ಹೀರೋ ಎಂಟ್ರಿ ಆಪುಂಡು ಹೀರೋಯಿನ್ ಒಟ್ಟಿಗೆ ಡ್ಯೂಯೆಟ್ ಆಪುಂಡು ಹೀರೋಯಿನಿ ಪೋಪೆರ್ಪು ಹೀರೋಯಿನ್ ಬುಡ್ದು ದೆನ್ ಇನ್ ದ ರಿಮೆಂಬರೆನ್ಸ್ ಆಫ್ ಹೀರೋಯಿನ್ ಶಿವಲ್ಲಿ ಸಾಂಗ್ ಸ್ಟಾರ್ಟ್ ಆಪುಂಡು ದೆನ್ ಹಿ ಮೀಟ್ಸ್ ಸಮ್ ಅದರ್ ಗರ್ಲ್ ಇನ್ ಎ ಕ್ಲಬ್ ಅವು ಒಂಜಿ ಇಡೀ ಸ್ಟೋರಿ ಲೈನ್ ಕಂತಿನ ಕ್ರೆಡಿಟ್ ಗೋಸ್ ಟು ದ ಕೊರಿಯೋಗ್ರಾಫರ್ ಫಾರ್ ದಟ್ ನರೇಷನ್ ಥ್ಯಾಂಕ್ ಯು ಸೋ ಸೊ ಅವು ಇಂಕ ಮಸ್ತ್ ಇಷ್ಟ ಅಂಡ್ ದಾಬಂಡ ಒಂಜಿ ಡಾನ್ಸ್ಗೆ ಒಂಜಿ ಅಂಚ ಒಂಜಿ ಕಂಪ್ಲೀಷನ್ ಇತ್ತನೇ ಅವು ಒಂಜಿ ಕ್ಲೀನ್ ಕೊರಿಯೋಗ್ರಫಿ ಅಂದ್ ಯಾನ್ ಪನ್ಪುನ್ ಸೊ ಇಟ್ ವಾಸ್ ದೇರ್ ಆ್ಯಂಡ್ ಇಂಕ ಸ್ಟಾರ್ಟಿಂಗ್ ಒಂಚೂರು ಲ್ಯಾಗ್ ಅಂದ್ ಅನಿಸಿಂದು ಹೀರೋನ ಎಂಟ್ರಿ ಸ್ಲೋ ಆಂಡ್ ಬಟ್ ಹೀರೋ ಬತ್ತಿ ಬೊಕ ಧಮಾಕನೇ ಧಮಾಕ ಆನ್ ಸ್ಟೇಜ್ ಶಿ ನೇಲ್ಡ್ ಇಟ್ ಶಿ ವಾಸ್ ಲೈಕ್ ಎಂಕ್ ಪಕ್ಕಾ ಒಂಜಿ ಮೇಲ್ ಕ್ಯಾರೆಕ್ಟರ್ ಬಾಡಿ ಲ್ಯಾಂಗ್ವೇಜ್ ಶಿ ಮೈಂಟೈನ್ಡ್ ಇಟ್ ಥ್ರೂ ಔಟ್
ಆ್ಯಂಡ್ ಜಾನ್ವಿ ಡೆಫಿನೆಟ್ಲಿ ಯು ಆರ್ ಎ ಗುಡ್ ಡಾನ್ಸರ್ಸ್ ಇಂಕೆ ಇಷ್ಟದಾದ ಪಂಡ ಈ ಇಡೀ ಪರ್ಫಾರ್ಮೆನ್ಸಸ್ ಸ್ಪೀಡ್ ಡ್ಯಾನ್ಸ್ ಮಾತ್ರ ರಪಕ್ಕ ಸ್ಲೋ ಒಂಜಿ ಮೂಮೆಂಟ್ ಕೊರ್ಪರ್ ನಿಕುಲ್ ರಡ್ಡು ಜನ ದಟ್ ಈಸ್ ಅನ್ ಅಮೇಝಿಂಗ್ ದಟ್ ಶೋಸ್ ಹೌ ಬಾಡಿ ಕಂಟ್ರೋಲ್ ಯು ಬೋತ್ ಹ್ಯಾವ್ ಅವು ಫಾಸ್ಟ್ ಡ್ಯಾನ್ಸ್ ಲೇರ್ಲ ಮನ್ಪಲ್ಲಿ ಸ್ಲೋలో ಮನ್ಪಲ್ಲಿ ಫಾಸ್ಟ್ ಮಂತ್ ರಪಕ್ಕ ಸ್ಲೋ ಸ್ಟೆಪ್ ತೆಪ್ಪುನೆ ಕೊಂಜೆಟ್ಟೆ ಕಂಟ್ರೋಲ್ ಬೋರ್ಡ್ ದಟ್ ವಾಸ್ ದ ಮ್ಯಾಜಿಕ್ ಆಫ್ ದಿಸ್ ಕೊರಿಯೋಗ್ರಫಿ ಆ್ಯಂಡ್ ನನ್ನೊಂಜಿ ಪಾಯಿಂಟ್ ಯಾನ್ ನೋಟ್ ಮನ್ಪೊಡೆ ವರ ಪ್ರಾಪ್ಸ್ ಕೈಕ್ ಬತ್ತಿ ಬೊಕ ಡಾನ್ಸ್ ಎಂಡ್ ಮುಟ್ಟ ಆ ಪ್ರಾಪ್ಸ್ ಕೈಡ್ದು ಪೋತಿನೇಚಿ ಈರ್ ಆರ್ ಆರ್ ಶಿ ವಾಸ್ ಥ್ರೂ ಔಟ್ ದೇ ವೇರ್ ಯೂಸಿಂಗ್ ಇಟ್ ಆ್ಯಂಡ್ ವಿ 3 judges also liked it and definitely this type of talent and choreography should be appreciated on this stage and this is going to be an golden performances. Congratulations Chetana and choreographer Janvi. Thank you so much. You are directly qualified for the next round, that is semi finale, and you are the third contestant. Third contestant. Yes. ಐತೆ ಒಟ್ಟಿಗೆ ಥರ್ಡ್ ಕಂಟೆಸ್ಟೆಂಟ್ ಡೈರೆಕ್ಟ್ ಸೆಮಿಫಿನಾಲೆಗೆ ಐತೆ ಒಟ್ಟಿಗೆ ದಾದ ಗೊತ್ತು ಸರ್ ನನ್ಗೆ ಎಲ್ಲಿ ರಿಕ್ವೆಸ್ಟ್ ಉಂಟು ನಾನು ಈ ಆಪನುಂದಾಂಡ ಮಂತ್ ಬಿಡ್ಕ ಆತ ಒಂಜಿ ಕಂಗ್ರಾಚುಲೇಟ್ ಮಲ್ಪೋಡು ಎನ್ನ ಟರ್ನ್ ಇತ್ತು ಬರ್ರೆ ಆಂಡಲ ಒಂಚೂರು ಇರೆನ್ ತೂದು ಬತ್ತೇರಿ ಆಂಡ ಇರೆಡ್ದು ಜಾಸ್ತಿ ಆಂತು ಇನ್ ಆರೇನ್ ಅಂಚದಿ ಆನ್ ಆರೇನ್ ತೂದು ಬತ್ತಾರ ಆರೇನ್ ತೂದು ಬತ್ತೀನಿ ಪಾಪ ಇತ್ತೆ ಮೇಲ್ದಾದ ಮಲ್ಪನು ಆರಿತ್ತು ಸೇರಿ ಯಾರು ಸ್ಟೇಜ್ ಇತ್ತು ಸೇರಿ ಬಟ್ ಸೀರಿಯಸ್ಲಿ ಯಾರನ್ನ ಮುಂಡುಂಡತೆ ನಾನು ಒಂಜಿ ಸ್ಟೈಲ್ ಆಪುಂಡು ಎವ್ರಿಬಡಿ ವಿಲ್ ಗೆಟ್ ದಿ ಸ್ಟಿಚ್ ಲೈಕ್ ದಿಸ್ ಆತ ಶೋಕದ ಒಂಜಿ ಸ್ಟಿಚಿಂದ ಮಲ್ಲ ಮಂಡು ವೆಚ್ಚೆತ್ತನು ಮಾತ್ರ ಒಂಜಿ ಪನೋಡೆ ಪೊಲ್ಲುದರತೆ ಅಂದ್ ಕರೆಕ್ಟ್ ಪೊಲ್ಲುದುಂಡು ಪಾಪ ಒಂಜಿ ಅಜ್ಜೇರ ಪೊಲ್ಲುದಿ ಸ್ಕರ್ಟ್ ಮುಂಡದ ಭಂಟನೆ ಇಜ್ಜಿಜಿ ಯಾರಿಗೆ ಗೊತ್ತಿಜ್ಜಿ ನನ್ನ ಹಸ್ಬೆಂಡ್ ಅವ್ರನ್ನ ಕೈತಲ್ಲಿ ಉಂತು ಅದು ಮೇರೆ ಒಂಜಿ ಕ್ಲೀನ್ ಅದು ಇಂಚೆಂಚ ಮಲ್ಪೋಡು ಅಂದು ಒಂದು ಆರ್ ಪೊಲ್ಲುದು ಆ ಕೆರಿ ಮುಟ್ಟ ಇತ್ತೆಲ್ಲ ಆರು ಏರಕ್ಕೆ ಏನಾಗ ಬಂದಿಲ್ಲ ಅವು ಹೋಯ್ತು ಆರ್ಡರ್ ಬೈದೆ ಅವು ಗೊತ್ತುಜಿ ದಾದ ಅಂದ್ ಗೊತ್ತುಜಿ ಪೊಲ್ಲೆರೆ ಬಂತೀರಿ ಅನ್ ಪೊಲ್ಲೋ ಅಂತ ಪೋತೆ ಅಂತ ಎಂಡ ಖಾಲಿ ನೂಲ್ಲ ಕುಂಟುಲ ಕೊಡ್ತೀರಿ ಆ ನಡೆಗೆ ಪೊಲ್ಲೋ ಅಂತ ಎತ್ತೆ ಅಂತ ಕಂಡ ಈ ಜನ ಬರಿಟೊಂದು ಸ್ಟೇಜ್ ಹೆಚ್ಚಾದ ಒಂಜಿ ಆಕ್ಟ್ರೆಸ್ ಇಪ್ಪುನಾಗ ಒಂಜಿ ಫೀಮೇಲ್ ಪರ್ಫಾರ್ಮರ್ ಜಾಸ್ತಿ ನಜರ್ ಪೋಪುನು ಅಂಡ್ ಬೀಯಿಂಗ್ ಅ ಲೇಡಿ ಐ ವಾಸ್ ಲುಕಿಂಗ್ ಅಟ್ ದಿಸ್ ಪರ್ಸನ್ ಬಿಕಾಸ್ ಸೋ ಮಚ್ ಆಫ್ ಆಟಿಟ್ಯೂಡ್ ಆಫ್ ಮ್ಯಾನ್ಲಿ ಬಿಹೇವಿಯರ್ ಸೂಪರ್ ಅಂಡ್ ಈರಿನಿ ಬಾಲೆದೊಟ್ಟಿಗೆ ಇಲ್ಲದೆ ಪೋಯ್ರಾವೆ ಬಾಲೆನ್ ಗೊಬ್ಬ ಚಪ್ಪಲೆ ಸೊ ಫಸ್ಟ್ ಆಡಿಷನ್ಗೆ ಬತ್ತೇರು ಒಂಜಿ ಅಪಗಲ ಗೋಲ್ಡನ್ ಬಜರ್ ಪತ್ತೊಂದು ಪೋತೇರು ಮುರಾಣಿಲ ಬತ್ತೇರು ಮುರಾಣಿಲ ಗೋಲ್ಡನ್ ಬಜರ್ ಪತ್ತೊಂದು ಪೋಯರ್ ಇನ್ನಿಲ ಒಂಜಿ ಕೆಲಸ ಮನ್ಪುಗನ ಅವೇನೊಂಜಿ ಗಿರ್ತು ಕೊರ್ದು ಬಿಡ್ಪರಕ್ಲೆ ಪ್ಲೀಸ್ ಆರ್ ಇಲ್ಲಡೆ ಪೋ ನಾನು ಒತ್ತೋ ಒಂದು ಕುಲ್ಲಡ ಅವೆ ಗೋಲ್ಡನ್ ಬಜರ್ ಬತ್ತಿನಂಚಿನ ಓನ್ಲಿ ಕಂಟೆಸ್ಟೆಂಟ್ ಇಸ್ ಚೇತನ ವೆಲ್ ಡನ್ ವಿತ್ ದ ಕಂಗ್ರಾಚುಲೇಷನ್ಸ್ ಕುಡೊಂಜಿ ದಾದ ಪನ್ನಗ ಗೋಲ್ಡನ್ ಬಜರ್ಗೋಸ್ಕರ ಆರು ಬರಿಟ್ ಒಂದು ಕಾತೊಂದು ಇತ್ತೇರಿ ಸೊ ನನ್ನ ಇತ್ತೆ ಏರಿನ ಮಿತ್ತುಪ್ಪು ನಮ್ಮಲ್ಲ ರೆಸ್ಪಾನ್ಸಿಬಿಲಿಟಿ ದಾದ ಪನ್ನಗ ನೆಕ್ಸ್ಟ್ಗೆ ಕುಡೊಂಜಿ ಗೋಲ್ಡನ್ ಬಜರ್ ತಿಕ್ಕೋಡು ಸೊ ಇಡೆಗೆ ಐ ಡೋಂಟ್ ಥಿಂಕ್ ಯುವರ್ ಜರ್ನಿ ಈಸ್ ಎಂಡೆಡ್ ಆರ್ ಇಟ್ ಈಸ್ ಕಂಪ್ಲೀಟ್ ದಯಪನ್ನಾಗ ನೆಕ್ಸ್ಟ್ ಉಪ್ಪುನು ಸೆಮಿಫಿನಾಲೆ ಡೈರೆಕ್ಟ್ ಆದ ಎಂಟ್ರಿನ ಪಡೆ ಒಂದಾರು ಸೊ ಅಂಚ ನನ್ನ ತುಲೆ ಗಡ್ಡ ಕುಜಲ್ ಮೀಸೆ ದಾದ ಬುಡ್ರನ್ನು ನೀನೇ ಪ್ಲಾನ್ ಮನ್ಪ್ಲೆ ಆ್ಯಂಡ್ ಆ ಗೋಲ್ಡನ್ ಬಜಾರ್ ನೊಂಜಿ ಗಿರ್ತು ಕೊರ್ರ ಒಂದಿಜಿ ಬಟ್ ನೆಕ್ಸ್ಟ್ ದ ತೂಕ ಇಜ್ಜಿಂದ ಆಂಡ ಫಿನಾಲೆ ದಾಣಿ ಅಣ್ಣ ದತ್ತು ಕೊರ್ಪನಿಕ್ಲೆ ನೆಕ್ಸ್ಟ್ ಪ್ರಾಪ್ ಯೂಸ್ ಮಲ್ಪರಿತ್ತನ ಎಂಕಲವೇನೆ ಯೂಸ್ ಮಲ್ಪ ಗೋಲ್ಡನ್ ಬಜಾರ್ನೇ ಯೂಸ್ ಮಲ್ಪೋರ ಅಕುಲ್ ಆಡೆ ಬರದ ಅಕುಲೇ ರಡ್ಡು ಸರ್ತಿ ಬೋಟು ದಿಡೆ ಬರ್ಪೇರ್ ಪಿರವ್ ನಿಕ್ಲೆ ದಾಯ ಬಂಗ ಬೊಕ್ಕಡೆ ಎಂಕುಲೇ ಏನ್ ಮನ್ಪೋನ್ ಕರೆಕ್ಟ್ ಪಾಪ ದಾಯ ಕೈ ಬಚ್ಚಿಜೆ ಶಬ್ಬಾ ಈ ಜನ ಸೀದಾ ಪುಷ್ಪ ಅದು ಬೋತು ಮೂರನೇ ಫುಲ್ ಮಾಧುರಿ ದೀಕ್ಷಿತ್ ಓಕೆ ಒಂದೇ ಸ್ಟೇಜ್ ಇಡು ಎಂಕಲ್ನ ಪುಷ್ಪ ಗೌರ ರಶ್ಮಿತಾ ವಂದನೊಟ್ಟಿಗೆ ಡಾನ್ಸ್ ಮಾಡ್ಬೋದೊಂದುಂಡು ಸೊ ಕ್ಯಾನ್ ವಿ ಹ್ಯಾವ್ ಅದ್ವಿತಿ ಶೆಟ್ಟಿ ಆನ್ ಸ್ಟೇಜ್ ಅಂಡ್ ದ ಮ್ಯೂಸಿಕ್ ಸೊ ವಿ ಹ್ಯಾವ್ ಸಮ್ ಎಂಟರ್ಟೈನ್ಮೆಂಟ್ ಆನ್ ದ ಸ್ಟೇಜ್ ಸೂರಜ್ ಸನಿಲ್ ಓಲೇರೆ ಆರ್ ಬರೋಡಾ ಬರ್ಚ್ ಸರ್ ಕುಲ್ಲಡ ದಲ್ಪ ಅದ್ವಿತಿ ಯಾಂ ಪಣ್ಣಪುರ ನೆನಪುಂಡತೆ ಆತೆ ಪರ್ಫಾರ್ಮೆನ್ಸ್ ಯಾಂ ಪಣ್ಣಪುರ ನೆನಪುಂಡಾತ ಕೇನುಜಾ ವಂಚನೆ मोर सामे बीवी तेरी हूँ लगता है सामे मोर सामे मैं सामी सामी जो कहती हूँ मर्द मेरा तू लगता है सामे मोर सामे तेरे पीछे पीछे चलूं जैसे तेरे पीछे पीछे चलूं जैसे मंदिर की सीढ़ी पे चढ़ूं सामे तेरे बगल बैठूं ऐसे जैसे शिव के बगल गौरी मोर सामे ओ डगर जहाँ तेरी नजर ले जाए रे प्रेम नगर सामे ऐसा मैं अरे सामे आजा सामे बलम सामे परम सामे सनम सामे अरे सामे आजा सामे बलम सामे परम सामे सनम सामे ಓಕೆ ಒಂಜಿ ಫೈರ್ ಪರ್ಫಾರ್ಮೆನ್ಸ್ ಈ ಸ್ಟೇಜ್ ನ ಮಿತ್ತ ನಡತುಂಡು ದ್ವಾಯಿ ಬೊಕ್ಕ ಇತ್ತದ ಫೈರ್ ಮೂಮೆಂಟ್ಗೆ ಬರೋದಿಲ್ಲ ದಟ್ ಈಸ್ ಫಾರ್ ದ ಬೆಸ್ಟ್
ಕೊರಿಯೋಗ್ರಫಿ. ಸೊ ನಮ್ಮ ಜಡ್ಜಸ್ ನಕಲು ಆಲ್ರೆಡಿ ಆಕಲ್ನ ಒಂಜಿ ಡಿಸಿಷನ್ ಮಂತ್ ಉಪ್ಪಿರೋದಕ್ಕೆ 100% ಗೊತ್ತು. ಸೊ ಅಂಚಾದ ಈ ಎಪಿಸೋಡ್ದ ಈ ಒಂಜಿ ಸಂಚಿಕೆದ ಬೆಸ್ಟ್ ಕೊರಿಯೋಗ್ರಫಿ ಅವಾರ್ಡ್ ಏರ್ ಪಡೆಯೊಂದುಲ್ಲೇರು. ಸೊ ಮಸ್ತ್ ಕನ್ಫ್ಯೂಷನ್ ಆಯ್ನಂಚಿಂತ ಒಂಜಿ ರೌಂಡ್ ಒಂದು ದಯಪಂಡ ರಡ್ಡ್ ಪರ್ಫಾರ್ಮೆನ್ಸ್ಲ ಬೆಸ್ಟ್ ಕೊಡ್ತೇರು. ಸೊ ಎಂಕ್ಲೆಗ್ ಈತ್ ಡಿಸ್ಕಷನ್ ಮಲ್ಪೇರು ಆ್ಯಕ್ಚುಲಿ ಟೈಮ್ ಯೂಶ್ವಲಿ ಬಾಕಿ ದಾಕ್ಲೆಗೆ ಎಂಕ್ಲೆ ಇಮಿಡಿಯೇಟ್ಲಿ ಎಂಕ್ಲೆಗ್ ಒಪಿನಿಯನ್ಸ್ ಇತ್ತು. ಮಲ್ಪ ಒಂಚೂರು ಕನ್ಫ್ಯೂಷನ್ ಇತ್ತು. ಕೆಲವು ದಕ್ಕಲು ಡಾನ್ಸ್ ಸೂಪರ್ ಮಲ್ತೇರು ಅಕ್ಲ ಪ್ರಾಪ್ಸ್ ಯೂಸೇಜ್ ಒಂಚೂರು ಕಡಿಮೆ ತೋಚಿನ ಎಂಕ್ಲೆಗ್. ಕೆಲವು ದಕ್ಕಲು ಪ್ರಾಪ್ಸ್ನ ಮಸ್ತ್ ಯೂಸ್ ಮಲ್ತೇರು ಅಕ್ಲ ಡ್ಯಾನ್ಸ್ ಒಂಚೂರು ಒಂದು ತೋಜು ಅಂಚಾದ ಎಂಕ್ಲೆಗ್ ಒಂಚೂರು ಕನ್ಫ್ಯೂಷನ್ ಇತ್ತು. ಬೊಕ್ಕ ಫೈನಲಿ ಎಂಕ್ಲ ಒಂಜಿ ಡಿಸಿಷನ್ಗೆ ಬೈದ. ಸೊ ಮಂಜಿತ್ ಆ್ಯಂಡ್ ಹರ್ ಪಾರ್ಟ್ನರ್ ನವನೀತಾ ಬೆಸ್ಟ್ ಕೊರಿಯೋಗ್ರಫಿ. ಸೊ ಮಂಜೀತ್ ಅಂಚನೆ ನವನೀತಾ ಗುರು ಜೋರ್ದ ತಾಟಿ ಬರೋದು. ಲೆಟ್ಸ್ ವೆಲ್ಕಮ್ ಮಂಜೀತ್ ಆ್ಯಂಡ್ ನವನೀತಾ ಆನ್ ಸ್ಟೇಜ್. ಸೊ ಈ ಒಂಜಿ ಎಪಿಸೋಡ್ದ and this is a suspense. Best choreography shared by two people, that is Janvi and Chetan also. So Manjit and Navneeta, congratulations both of you. Okay, congratulations. ಎಸ್, ಒಂದು ಪವರ್ ಪ್ಯಾಕ್ಡ್ ಎಪಿಸೋಡ್ ಆಗಿತ್ತು ಇದು. ಈ ಪರ್ಫಾರ್ಮೆನ್ಸ್ಗಳನ್ನು ನೋಡಿದಾಗ ನಮಗೂ ಕೂಡ ಕನ್ಫ್ಯೂಷನ್ ಆಗ್ತಾ ಇತ್ತು ಯಾರಿಗೆ ಬೆಸ್ಟ್ ಕೊರಿಯೋಗ್ರಫಿ ಸಿಗ್ಬೋದು ಅಂತ. ಸೊ ಹಾಗಾಗಿ ಇವತ್ತಿನ ನಮ್ಮ ಎಪಿಸೋಡ್ನ ಬೆಸ್ಟ್ ಕೊರಿಯೋಗ್ರಫಿಯನ್ನು ನಮ್ಮ ಜಡ್ಜಸ್ಗಳು ತುಂಬ ಆಲೋಚನೆ ಮಾಡಿ ಅವರು ಒಂದು ಜಜ್ಮೆಂಟ್ನ ಕೊಟ್ಟಿದ್ದಾರೆ. ಸೊ ಮಂಜೀತ್ ಆ್ಯಂಡ್ ನವನೀತಾ ವೇದಿಕೆ ಮೇಲೆ ಬರಬೇಕು. ಅದೇ ರೀತಿಯಾಗಿ ನಮ್ಮ ಇನ್ನೊಂದು ಜೋಡಿ ಜಾನ್ವಿ ಹಾಗೆ ಚೇತನ ಕೂಡ ವೇದಿಕೆಗೆ ಬರಬೇಕು. ಲೆಟ್ಸ್ ಗಿವ್ ದೆಮ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಈ ಎಪಿಸೋಡ್ನ ಬೆಸ್ಟ್ ಕೊರಿಯೋಗ್ರಫಿ ವಿನ್ನರ್ಸ್. ಬೆಸ್ಟ್ ಕೊರಿಯೋಗ್ರಫಿ ಅವಾರ್ಡ್ನ ಪಡ್ಕೊಂಡಿರುವಂಥ ನಮ್ಮ ಕಂಟೆಸ್ಟೆಂಟ್ಗಳಿಗೆ ಅವಾರ್ಡ್ನ ಕೊಡೋದಕ್ಕೆ ಈ ವೇದಿಕೆಯಲ್ಲಿ ನೀವು LED-ನ ತುಂಬ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿದ್ದೀರಾ. ಆ LED ಕೂಡ ಮಿಂಚ್ತಾ ಇದೆ, ಅದರಲ್ಲೇ ಎಲ್ಲವೂ ಕೂಡ ನಡೀತಾ ಇದೆ ಬ್ಯಾಕ್ಗ್ರೌಂಡಲ್ಲಿ. ಸೊ ಇಷ್ಟು ಒಳ್ಳೆ LED-ನ ನಮಗೆ ಕೊಟ್ಟಂಥ ಹರೀಶಣ್ಣ ದಯವಿಟ್ಟು ವೇದಿಕೆಗೆ ಬರಬೇಕು. ಅವರಿಗೆ ಜೋರಾದ ಚಪ್ಪಾಳೆ ಸ್ವಾಗತವನ್ನು ಕೋರಬೇಕು. ಪ್ಲೀಸ್ ವೆಲ್ಕಮ್ ಹರೀಶ್ ಆನ್ ಸ್ಟೇಜ್. ಇಲ್ಲಿ ಮಾತ್ರ ಅಲ್ಲ, ಮಂಗಳೂರಲ್ಲಿ ಎಲ್ಲೇ ಕಾರ್ಯಕ್ರಮ ನಡೆದ್ರು ಕೂಡ ಅದಕ್ಕೆ ವಿಶೇಷ ಮೆರುಗನ್ನು ಅವರ LED ಮುಖಾಂತರ ಕೊಡ್ತಾರೆ. ಸೊ ವೆಲ್ಕಮ್ ಟು ಡಾನ್ಸ್ ಮಮ್ಮಿ ಡಾನ್ಸ್ ಬಲೆಯಣ್ಣ. ನಮ್ಮ ರಡ್ ಬೆಸ್ಟ್ ಕೊರಿಯೋಗ್ರಫಿ ಅವಾರ್ಡ್ ಪಡೆಯನಂಚಿನ ನಮ್ಮ ರಡ್ ಕಂಟೆಸ್ಟೆಂಟ್ ನಕ್ಲೆಗೆ ಎಂಕಲು ಪಟ್ಟದ ಈ ಅವಾರ್ಡನ್ನು ಕೊಡೋದಿಲ್ಲ. ಥ್ಯಾಂಕ್ ಯು ಹರೀಶಣ್ಣ. ಆ್ಯಂಡ್ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಎರಡೂ ತಂಡಗಳಿಗೆ, ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಓಕೆ, ವಾಟ್ ಅನ್ ಎಪಿಸೋಡ್. ಇವಾಗ ನಮ್ಮ ಡಾನ್ಸ್ ಮಮ್ಮಿ ಡಾನ್ಸ್ನ ವೇದಿಕೆ ಇನ್ನಷ್ಟು ಎತ್ತರಕ್ಕೆ ಹೋಗ್ತಾ ಇದೆ. ಆ ಒಂದು ಬಾರ್ ಏನು ಪ್ರತಿ ಕಂಟೆಸ್ಟೆಂಟ್ಗಳು ಸೆಟ್ ಮಾಡ್ತಾ ಇದ್ರು ಅದು ಇನ್ನೂ ಜಾಸ್ತಿ ಆಗ್ತಾ ಇದೆ. ಮುಂಬರುವಂಥ ಕಂಟೆಸ್ಟೆಂಟ್ಗಳ ಹೆಗಲ ಮೇಲೆ ಹಾಗೆ ಕೊರಿಯೋಗ್ರಾಫರ್ ಹೆಗಲ ಮೇಲೆ ತುಂಬ ಜವಾಬ್ದಾರಿ ಇದೆ. ಸೊ ಇವತ್ತಂತೂ ತುಂಬ ಖುಷಿಯನ್ನು ಪಟ್ಟಿದ್ದೀವಿ. ಈ ವೇದಿಕೆ ಮೇಲೆ ಒಂದಷ್ಟು ಪರ್ಫಾರ್ಮೆನ್ಸ್ಗಳನ್ನು ನೋಡಿ ಅದರ ಜೊತೆಗೆ ಐಸಿಂಗ್ ಒಂದು ಕೇಕ್ ಅಂತ ಹೇಳ್ತಾರೆ. ಕೊನೆಯಲ್ಲಿ ಎರಡು ತಂಡಗಳು ಬೆಸ್ಟ್ ಕೊರಿಯೋಗ್ರಫಿ ಅವಾರ್ಡ್ನ ಪಡ್ಕೊಳ್ತು. ದ್ಯಾಟ್ ಮೀನ್ಸ್ ಈ ಶೋ ಇನ್ನು ಮುಂದಕ್ಕೆ ಮತ್ತಷ್ಟು ರೋಚಕತೆನ ನಿಮ್ಮ ಮುಂದೆ ತರುತ್ತೆ. ಸೊ ಇದರೆಲ್ಲದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ ಈ ಎಪಿಸೋಡ್ನ ಇಲ್ಲಿಗೆ ಮುಗಿಸುವಂಥ ಸಮಯ ಬಂದಿದೆ. ಮುಂದಿನ ಸಂಚಿಕೆಯಲ್ಲಿ ನಾವು ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀವಿ ಇನ್ನಷ್ಟು ಸೂಪರ್ಬ್ ಆಗಿರೋ ಪರ್ಫಾರ್ಮೆನ್ಸ್ಗಳ ಜೊತೆಗೆ. ಅಲ್ಲಿವರೆಗೂ ನೀವೇನು ಮಾಡಬೇಕು, ಎಲ್ಲಿಗೂ ಹೋಗಬಾರ್ದು. ಕರಾವಳಿ ಕರ್ನಾಟಕದ ನಾಡಿ ಮಿಡಿತಾ ಆಗಿರುವಂಥ ನಮ್ಮ ಟಿವಿನ ನೋಡ್ತಾ ಇರಬೇಕು. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒನ್ ಆ್ಯಂಡ್ ಓನ್ಲಿ ಶೋ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 6. This program is brought to you by Sun Premium Refined Sunflower Oil, powered by Citadel Developers ಮತ್ತು ಅಮೃತ್ ನೋನಿ, co-sponsored by